ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನಂಜು. ರಾಜ್ಯ ವಿಧಾನಸಭಾ ಚುನಾವಣಾ ಅನ್ನುವಂಥದ್ದು ಬಹಳಷ್ಟು ಮಂದಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಫಲಿತಾಂಶ ಏನಾಗಬಹುದು ಅನ್ನುವಂಥದ್ದು. ಆದರೆ ಪರಿಶ್ರಮದ ಜೊತೆಗೆ ಗ್ರಹಬಲ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಪರಿಶ್ರಮದ ಜೊತೆಗೆ ಗ್ರಹಬಲ ಯಾರಿಗೆ ಒಳ್ಳೆದಿದೆ, ಯಾರು ಪುನಃ ಅಧಿಕಾರಕ್ಕೆ ಏರ್ತಾರ, ಅಥವಾ ರಾಜ್ಯದ ಗದ್ದುಗೆ ಅಧಿಕಾರದ ಗದ್ದುಗೆ ಯಾರಿಗೆ ಸಿಗಬಹುದು, ಸೋಲು ಯಾರ ಬೆನ್ನೇರಬಹುದು ಅನ್ನುವಂಥದ್ದು, ಅಥವಾ ಇಡೀ ರಾಜಕೀಯ ಜೀವನದಲ್ಲಿ ಯಾರು ಮುಂದೆ ಬರಬಹುದು, ರಾಜಕೀಯ ಜೀವನ ಯಾವ ರೀತಿ ಬದಲಾವಣೆ ಆಗಬಹುದು, ಮುಂದಿನ ಮುಖ್ಯಮಂತ್ರಿ ಯಾರು, ಈಗಾಗಲೇ ಸಿಎಂ ಆದಂತಹ ಸಿದ್ದರಾಮಯ್ಯನವರ ಭವಿಷ್ಯ ಹೇಗಿದೆ, ಮುಖ್ಯಮಂತ್ರಿ ಅಭ್ಯರ್ಥಿಗಳ ಭವಿಷ್ಯ ಹೇಗಿದೆ, ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪರವರ ಭವಿಷ್ಯ ಹೇಗಿದೆ, ಎಲ್ಲದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತೀವಿ. ಖ್ಯಾತ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞರಾದಂತಹ ವಿಜಯರಾಜ್ ಜೊತೆಗೆ ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಸಾಯಿರಾಮ್. ಎಸ್, ಬಹುಶಃ ಬಹಳಷ್ಟು ಜನ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆ. ಸೊ ಏನಾಗಬಹುದು ಮುಂದೆ, ಯಾವ ರೀತಿ ಚುನಾವಣೆಯ ಫಲಿತಾಂಶ ಅನ್ನುವಂಥದ್ದು ಬರಬಹುದು ಅನ್ನುವಂಥದ್ದು. ಅದಕ್ಕಿಂತ ಬಹಳ ಜನರಿಗೆ ಕ್ಯೂರಿಯಾಸಿಟಿ ಇರುವಂಥದ್ದು, ಸಿದ್ದರಾಮಯ್ಯನವರು ಪುನಃ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯನವರ ರಾಶಿಬಲ ಹೇಗಿದೆ ಅನ್ನುವಂಥದ್ದು, ಮೂರು ಮುಖ್ಯಮಂತ್ರಿಗಳ ರಾಶಿಬಲ ಹೇಗಿದೆ ಅನ್ನುವಂಥದ್ದು. ಮೊದಲೇದಾಗಿ ಸಿದ್ದರಾಮಯ್ಯನವರದು ರಾಶಿಬಲವನ್ನು ತಗೊಂಡ್ರೆ ಅವರ ಜನನ ಅನ್ನುವಂಥದ್ದು 12 ಆಗಸ್ಟ್ 1948 ಆಗುತ್ತೆ. ಸೊ ಸಿದ್ದರಾಮಯ್ಯನವರ ಭವಿಷ್ಯ ಹೇಗಿದೆ ಈ ಒಂದು ರಾಜಕೀಯ ಜೀವನದಲ್ಲಿ ಅನ್ನುವಂಥದ್ದು, ಮುಂದೆ ಸಿಎಂ ಸಿದ್ದರಾಮಯ್ಯನವರು ಪುನಃ ಸಿಎಂ ಆಗ್ತಾರಾ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಕುತೂಹಲ ಕೂಡ ಇದೆ. ಸೊ ನಿಮ್ಮ ಜ್ಯೋತಿಷ್ಯ ಅಥವಾ ನಿಮ್ಮ ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ? ನಾನು ಹೇಳಬೇಕಾದ್ರೆ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ, ಜ್ಯೋತಿಷವನ್ನು ಬಿಟ್ಟು ಮಾತಾಡೋದಾದರೆ ಒಂದು ವಿಧ, ಜ್ಯೋತಿಷದ ಜೊತೆಗೆ ಹೋಗುವುದು ಇನ್ನೊಂದು ವಿಧ. ಏನೇ ಇದ್ರೂ ಕೂಡ ಈಗ ಈ ಸಿದ್ದರಾಮಯ್ಯನವರ ಡೇಟ್ ಆಫ್ ಬರ್ತ್ ಅಂತ ಏನಿದೆ ಅದು ಪರ್ಫೆಕ್ಟ್ ಅಂತೂ ಖಂಡಿತ ಅಲ್ಲ. ಅದರಿಂದ ಅವರ ಡೇಟ್ ಆಫ್ ಬರ್ತ್ಗೆ ಹೋಗೋದಕ್ಕಿಂತಲೂ ಸಿದ್ದರಾಮಯ್ಯ ಎಸ್ ಅಕ್ಷರವನ್ನೇ ತೆಗೆದುಕೊಳ್ಬೇಕು. ನಾವು ಎಸ್ ಅಕ್ಷರವನ್ನೇ ತೆಗೆದುಕೊಂಡಾಗ ಕುಂಭರಾಶಿ ಬರುತ್ತೆ. ಅದರ ಮುಖಾಂತರ ನಾವು ಅದನ್ನು ವಿಮರ್ಶೆ ಮಾಡಬೇಕಾಗುತ್ತೆ. ನಾನು ಹೇಳೋದಾದರೆ ಮೊದಲನೇದಾಗಿ ಜ್ಯೋತಿಷವನ್ನು ಬಿಟ್ಟು ಸ್ವಲ್ಪ ವಿಮರ್ಶೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಸೊ ಹೇಗಾಗುತ್ತೆ ಅಂದರೆ, ಜನರಲ್ಲಿ ಒಂದು ಕುತೂಹಲ ಉಂಟು ಹೆಚ್ಚಾಗಿ ಹಿಂದೂಗಳಲ್ಲಿ. ಸೊ ಕಾಂಗ್ರೆಸ್ ಬೇಡ, ಬಿಜೆಪಿ ಬರಲಿ ಅಂತ, ಬಿಜೆಪಿ ಬರಬೇಕಂತ ಒಂದುಂಟು. ಆದರೆ ಹಿಂದೂಗಳಲ್ಲಿಯೇ ಮತ್ತಷ್ಟು ಪಂಗಡಗಳಿವೆ. ಅವ್ರು ಏನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ಸೇ ಬರಬೇಕು, ಬಿಜೆಪಿ ಬೇಡ ಅಂತ. ಸೊ ಇಂದಿನ ಈ ಒಂದು ಸಿಚುವೇಶನ್ನ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಈ ರಾಜಕೀಯದಲ್ಲಿ ಕಾಂಗ್ರೆಸ್ ಹೊಡೆತದ ಮೇಲೆ ಹೊಡೆತಗಳನ್ನು ತಿಂತಾ ಇದೆ ಎಲ್ಲೊಂದು ಕಡೆ. ಅಂದರೆ ಯಾಕಂದರೆ ಎಲ್ಲರ ಬಾಯಲ್ಲಿ ಕೂಡ ಕಾಂಗ್ರೆಸ್ ಎಂಥ ಮರ ಅವ್ರು ಹಾಗೆ, ಏನು ಮರ ಅವ್ರು ಹೀಗೆ, ಈ ರೀತಿ ಕಾಂಗ್ರೆಸ್ನ ಬಗ್ಗೆ ಅಂದರೆ ಬ್ಯಾಡ್ ಕಮೆಂಟ್ಸ್ ಕಾಂಗ್ರೆಸ್ನ ಬಗ್ಗೆ. ಈಗ ಅವ್ರು ತಪ್ಪು ಮಾಡ್ತಾರೆ ಇಲ್ಲ ಅದೊಂದು ಪ್ರಶ್ನೆ ಬೇರೆ, ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕ್ರಿಯೇಟ್ ಆಗ್ತಾನೇ ಇದೆ. ಸೊ ಲಾಂಗ್ ಪೀರಿಯಡ್ನಿಂದ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇದೆ. ಅವರ ಬಗ್ಗೆ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಡಾಟ್ಸ್ ಬೀಳ್ತಾ ಹೋಗ್ತಾ ಉಂಟು. ಇದೊಂದು ವಿಮರ್ಶೆ ಅದರದ್ದು. ಈಗ ಇದನ್ನೇ ನಾವು ಇಟ್ಟುಕೊಂಡಾಗ ಎಲ್ಲೋ ಒಂದು ಕಡೆ ನಮ್ಗೆ ಏನು ಅನ್ನಿಸ್ತದೆ, ಕಾಂಗ್ರೆಸ್ಗೆ ಈ ಬಾರಿ ಸೋಲು ಖಚಿತ, ಗ್ಯಾರಂಟೆಡ್ ಸೋಲು. ಯಾಕಂದರೆ ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿ ಬಿಜೆಪಿಗೇನೆ ಮತ ಹಾಕ್ತಾರೆ, ಅದರಿಂದ ಕಾಂಗ್ರೆಸ್ ಸೋಲು ಖಚಿತ ಅಂತ ನಾವು ಅನ್ಸ್ಕೊಂಡಿರ್ತೇವೆ. ಅಂದರೆ ಹಿಂದೂಗಳನ್ನ ನಾವು ಆದರೆ ಹಿಂದೂಗಳಲ್ಲೇ ತುಂಬ ಜನ ಇದ್ದಾರೆ, ಅವರು ಹಿಂದೂಗಳಿಗೆ ವಿರೋಧವಾಗಿರ್ತಾರೆ. ಅಂಥವರಿಂದ ಏನಾಗುತ್ತೆ ಮತ್ತೆ ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಡುವಂಥ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವಂತಿಲ್ಲ ಇದನ್ನು ಒಂದು ಲೆಕ್ಕದಲ್ಲಿ. ಇನ್ನೊಮ್ಮೆ ಏನಾಗುತ್ತೆ, ನೀವು ಬಿಜೆಪಿಯನ್ನು ತೆಗೆದುಕೊಂಡಾಗ, ಸೊ ಬಿಜೆಪಿಯಲ್ಲಿ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಬಿಜೆಪಿಯಲ್ಲಿ ಒಳ್ಳೆಯ ನಾಯಕರು ಇಲ್ಲ ಎನ್ನುವ ಒಂದು ಕೊರತೆ. ಒಳ್ಳೆಯ ನಾಯಕರು ಇಲ್ಲ, ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗಬಲ್ಲಂತಹ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅದರ ಒಂದು ಕೂಗು ಎದ್ದಿದೆ ಯಾವತ್ತು ಕೂಡ. ಇಲ್ಲಿ ಇದುವರೆಗೂ ಕೂಡ ಸ್ಪಷ್ಟತೆ ಇಲ್ಲ, ಯಾರು ಏನಾಗಬಹುದು ಏನಾಗ್ತಾರೆ ಯಾವುದು ಕೂಡ ಸ್ಪಷ್ಟತೆ ಇದುವರೆಗೂ ಕೂಡ ಬಂದಿಲ್ಲ. ಎಲ್ಲರೂ ಕೂಡ ಯಡಿಯೂರಪ್ಪನವರ ಮೇಲೆ ಒಂದು ದೃಷ್ಟಿಕೋನವನ್ನು ಇಟ್ಟು ಬಂದಿದ್ದಾರೆ, ಒಂದು ಏಮನ್ನು ಇಟ್ಟಿದ್ದಾರೆ, ಇವರೇ ಮುಖ್ಯಮಂತ್ರಿ ಆಗಬಹುದು ಏನು ಅಂತ. ತುಂಬ ಜನಕ್ಕೆ ಇದರ ಬಗ್ಗೆ ಅಸಮಾಧಾನ ಇದೆ, ಯಡಿಯೂರಪ್ಪನವ್ರು ಬೇಡ ಅಂತ. ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸ್ ಬರಲಿ, ಅನಂತಕುಮಾರ್ ಹೆಗಡೆ ಅವರಂಥವ್ರು ಬರಲಿ. ಯಾಕಂದರೆ ಎಲ್ಲ ಒಂದು ಕಡೆ ಎಲ್ಲ ಕುಕೃತ್ಯಗಳನ್ನು ನಿಲ್ಲಿಸಿಗೆ ಹೇಗೆ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ, ಆ ರೀತಿ ಮಾಡುವಂಥ ಫೈರ್ ಬ್ರ್ಯಾಂಡ್ ಯಾರಾದರೂ ಬರಲಿ ಅಂತ ತುಂಬ ಜನ ಆಸೆ ಪಡ್ತಾ ಇದ್ದಾರೆ. ಈಗ ಇಲ್ಲೇನಾಗುತ್ತೆ, ಈ ಆಸೆಗೆ ಸಂಬಂಧಪಟ್ಟಂತೆ ಏನು ಅಮಿತ್ ಶಾ ಅವರು ಸ್ಪಂದಿಸ್ತಾರಾ, ಅವರ ಏನು ಮೇನ್ ಬ್ಯೂರೋ ಇದೆ ಅದೇನು ಸ್ಪಂದಿಸ್ತಾರಾ ಎನ್ನುವ ಒಂದು ಪ್ರಶ್ನೆ ಇದರಲ್ಲಿ. ಓಕೆ, ಸೊ ಇದನ್ನೆಲ್ಲ ನೋಡುವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬಿಜೆಪಿಗೆ ಡೌನ್ ಸ್ಟೇಜ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಎಲ್ಲೋ ಡೌನ್ ಸ್ಟೇಜ್ ಆಗ್ಬೋದು, ಯಾಕಂದರೆ ಸರಿಯಾದ ನಾಯಕತ್ವ ಇಲ್ಲ ಕರ್ನಾಟಕದಲ್ಲಿ. ಈಗ ಬಿಜೆಪಿಗೆ ವೋಟ್ ಕೊಡಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಯಾರನ್ನು ನೋಡ್ತಾರೆ ಅಂದರೆ, ವಿಶೇಷ ರೀತಿಯಲ್ಲಿ ನೋಡೋದೇ
ಮೋದಿಜಿ ಅವರನ್ನು. ನಮಗೆ ಮೋದಿಜಿ ಬೇಕು, ಅದಕ್ಕೋಸ್ಕರ ನಾವು ವೋಟ್ ಹಾಕಬೇಕು. ಈಗ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಸ್ಥಳೀಯ ಜಾಗದಲ್ಲಿ ಏನಾಗಿದೆ, ಎಲ್ಲರೂ ಕೂಡ ಒಂದು ಯೋಚನೆ ಮಾಡ್ತಾರೆ, ಒಳ್ಳೆ ಕ್ಯಾಂಡಿಡೇಟ್ಸನ್ನು ನಿಲ್ಲಿಸಿದರೆ BJPಗೆ ಓಟು, ಇಲ್ಲ ಅಂದರೆ ಯಾರಿಗೆ ಕೊಡ್ತೇವೆ ಅವರಿಗೆ ಓಟು. ಸೊ ಈ ರೀತಿಯಾಗಿ ಪರಿಸ್ಥಿತಿ ಹೋಗ್ತಾ ಉಂಟು. ಓಕೆ, ಒಂದು ಈಗ BJP ಇದಾಯಿತು, ಕಾಂಗ್ರೆಸ್ ಆಯಿತು, ಈ ರೀತಿ ಪರಿಸ್ಥಿತಿ ಉಂಟು. ಅದರಲ್ಲಿ ಎರಡರಲ್ಲಿ ಕೂಡ ಗೊಂದಲ ಉಂಟು, ಅದರಲ್ಲಿ ಕೂಡ ಸ್ಪಷ್ಟತೆ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾಕೆ ಸ್ಪಷ್ಟತೆ ಇಲ್ಲ, ಅವ್ರಿಗೆ ಬ್ಲ್ಯಾಕ್ ಡಾಟ್ ಬೀಳ್ತಾ ಉಂಟು, ಅದಕ್ಕೆ ಸ್ಪಷ್ಟತೆ ಇಲ್ಲ. BJPಯಲ್ಲಿ ಯಾಕೆ ಸ್ಪಷ್ಟತೆ ಇಲ್ಲ, ಸರಿಯಾದ ನಾಯಕತ್ವ ಕರ್ನಾಟಕದಲ್ಲಿ ಇಲ್ಲ. ಯಾಕಂದರೆ ಆಡಳಿತ ಪಕ್ಷ ಏನೇ ಆದರೂ ಕೂಡ ಇವರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಸೊ ಅದರಿಂದ ಅವರು ಯಾವುದೇ ಕಾರಣ ಕೂಡ ದಂಗೆ ಹೇಳುವಂತಿಲ್ಲ, ಅವರು ಅದನ್ನು ವಿರೋಧಿಸುವಂತಿಲ್ಲ, ಏನು ಕೂಡ ಮಾಡ್ತಾ ಇಲ್ಲ, ಸುಮ್ಮನೆ ಎದ್ದು ಬಿಟ್ಟಿದ್ದಾರೆ ಅವರೆಲ್ಲ. ಸೊ ಅದೊಂದು ಪರಿಸ್ಥಿತಿ. ಈಗ ಎರಡರಲ್ಲಿ ಕೂಡ ನಾವು ತಾಳೆ ಹಾಕಿ ನೋಡ್ಲಿಕ್ಕೆ ಹೋದರೆ ಅದಕ್ಕೆ ಬರುತ್ತಾ ಇದಕ್ಕೆ ಬರುತ್ತೆ, ಅದೇ ಅಲ್ಲಿವರೆಗೆ ಕಾಯಬೇಕಾಗುತ್ತೆ ನಾವು. ಓಕೆ, ಅಂತ ಒಂದು ಪರಿಸ್ಥಿತಿ. ಆನಂತರ JDS ಅನ್ನು ತೆಗೆದುಕೊಂಡಾಗ, ಎಲ್ಲೊಂದು ಕಡೆ JDS ಅನ್ನು ತೆಗೆದುಕೊಂಡಾಗ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ಅವರು ವಿಶೇಷವಾಗಿ ಮಾಡಿದ ಕೆಲಸ ಏನಂದರೆ, ಅವರು ಗ್ರಾಮ ವಾಸ್ತವ್ಯ ಮಾಡಿರುವಂಥದ್ದು ವಿಶೇಷ ರೀತಿಯಲ್ಲಿ ನಾನು ನೋಡಿದ್ದೇನೆ. ಸೊ 20 ತಿಂಗಳ ಕಾಲ ಇದ್ದರು, ಗ್ರಾಮ ವಾಸ್ತವ್ಯ ಮಾಡಿ ಅವರು ಸಾಕಷ್ಟು ಜನಬಲವನ್ನು ಗಳಿಸ್ಕೊಂಡಿರ್ತಾರೆ, ಸಾಕಷ್ಟು ಜನಬಲ ಮತ್ತು ಬೆಂಬಲವನ್ನು ಪಡ್ಕೊಂಡಿದ್ದಾರೆ, ಪ್ರೀತಿಯನ್ನು ಪಡ್ಕೊಂಡಿರ್ತಾರೆ, ಗ್ರಾಮೀಣ ಭಾಗದ ಜನರ ಪ್ರೀತಿಯನ್ನು ಪಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಏನಾಗಿದೆ ಇವತ್ತು, ಸೊ ಕುಮಾರಣ್ಣ ಬರಲಿ ಅನ್ನೋ ಒಂದು ಕೂಗು ಒಂದು ಕಡೆಯಿಂದ ಹೇಳ್ತಾ ಉಂಟು. ಕುಮಾರಣ್ಣ ನಮ್ಮ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು, ರೈತರನ್ನು ಅವರೇ ಸಲಹುತ್ತಾರೆ, ರೈತರ ಪಕ್ಷ ಅಂತ ಅನಿಸ್ಕೊಂಡು ಅವರು ಕೂಡ ಒಂದು ಸ್ಟೆಪ್ಪಲ್ಲಿ ಮುಂದೆ ಇದ್ದಾರೆ ಈಗ, ಗೊತ್ತಾಯಿತು. ಸೊ ಇಲ್ಲಿ ಏನಾಗ್ತದೆ ಅಂದರೆ, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು BJPಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಅದೇ ದೇವೇಗೌಡರು ಅವರ ತಂದೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಗೊಂದಲನೇ. ಹಾಗಾದ್ರೆ ಏನಾಗುತ್ತೆ, ಈ ಚುನಾವಣೆ ಅಂತ ಏನುಂಟು ಗೊಂದಲದ ಗೂಡಾಗಿ ಹೋಗಿದೆ. ಯಾರಿಗೂ ಕೂಡ ಸ್ಪಷ್ಟವಾದ ಒಂದು ಚಿತ್ರಣ ಸಿಗ್ತಾ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. BJP ಬರುತ್ತಾ, ಕಾಂಗ್ರೆಸ್ ಬರುತ್ತಾ, JDS ಬರುತ್ತಾ, ಎಲ್ರಿಗೂ ಒಂದಂತೂ ಗೊತ್ತುಂಟು, ಸಮ್ಮಿಶ್ರ ಸರ್ಕಾರ ಗ್ಯಾರಂಟೆಡ್ ಅಂತ. ಯಾಕಂದ್ರೆ ಆ ರೀತಿಯಾಗಿ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ, ಸಮ್ಮಿಶ್ರ ಸರ್ಕಾರ ಗ್ಯಾರಂಟೆಡ್ ಬಂದೇ ಬರ್ತಾ. 2013 ಚುನಾವಣೆ ನೋಡಿದ್ರೆ ಬಹುಶಃ BJP ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ತನ್ನ ಆಡಳಿತದಲ್ಲಿ ವಿಫಲತೆಯನ್ನ ಕಂಡು ಕಾಂಗ್ರೆಸ್ ಬರ್ತದೆ ಅನ್ನುವಂತ ಒಂದು ಸ್ಪಷ್ಟನೆ ಇತ್ತು ಜನರಲ್ಲಿ. ಆದ್ರೆ ಈ ಬಾರಿ ಜನರಲ್ಲಿ ಬಹಳಷ್ಟು ಗೊಂದಲ ಇದೆ. ಕಾಂಗ್ರೆಸ್ ಕೂಡ ಉತ್ತಮ ಆಡಳಿತ ನೀಡಿದೆ, ಹಾಗೇನೆ BJP ವಿರೋಧ ಪಕ್ಷವಾಗಿ ತನ್ನ ಕರ್ತವ್ಯವನ್ನು ಕೂಡ ನಿರ್ವಹಿಸಿದೆ. ಹಾಗೆ ಎರಡು ಪಕ್ಷದ ಆಡಳಿತ ನೋಡಿ ಆಯ್ತು, ಎಲ್ಲ ಒಂದು ಕಡೆ JDSಗೂ ಹೊಸ ಚಾನ್ಸ್ ಕೊಡುವ ಅನ್ನುವಂಥದ್ದು ಕೂಡ ಜನರಲ್ಲಿ ಮನೋಭಾವನೆ ಹುಟ್ಟಿಕೊಂಡಿದೆ. ಅಂತಹ ಮನೋಭಾವನೆ ಕೂಡ ಅವರಿಗೆ ಬಂದಿರುವಂತ ಸಾಧ್ಯತೆ ತುಂಬಾ ಜಾಸ್ತಿ. ಹೊಸದಾಗಿ ನಾವು ಕೊಟ್ಟು ನೋಡುವ, ಈಗ ಎಲ್ಲರೂ ಆಯ್ತು ಅದರಲ್ಲಿ ಒಂದು. ಇನ್ನೊಂದು ಏನಂದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರದ್ದೊಂದು ವಿಶೇಷತೆ ಏನು ಅಂದರೆ, ಅವರು ಯಾರನ್ನು ಕ್ಯಾರ್ ಮಾಡಲ್ಲ. ಓಕೆ, ಒಂದನೇದಾಗಿ. ಎರಡನೇದಾಗಿ ಏನಂದರೆ, ಅವರಿಗೆ ಹಿಂದೂಗಳಂದರೆ ಆಗೋದಿಲ್ಲ. ಸೊ ನಾನು ಹೇಳೋದಾದ್ರೆ ಈ ತಾರತಮ್ಯ ಯಾಕೆ? ಈಗ ಹಿಂದೂಗಳು ಓಟ್ ಹಾಕೋದಿಲ್ವಾ? ನೀವು ಒಂದು ಎಲ್ಲೋ ಬಂದ್ರಿ, ಉಡುಪಿಗೆ ಬಂದ್ರಿ, ಕಟ್ಪಾಡಿಗೆ ಬಂದ್ರಿ, ದೇವಸ್ಥಾನದ ಒಳಗೆ ಹೋಗಿ ಒಂದು ಪೂಜೆ ಮಾಡ್ಸ್ಕೊಂಡು ಬರೋದಪ್ಪ, ಈಗ ಎಲ್ಲಿ ನಿಮಗೆ ತೊಂದರೆ ಆಗುತ್ತೆ? ಒಂದು ಪ್ರೀತಿ ಅಂತ ಇರುತ್ತೆ ತಾನೇ, ಸೊ ಅದನ್ನು ಮಾಡ್ಕೊ. ಬಟ್ ಅವ್ರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ತುಂಬ ಮಂದಿಗೆ ಒಂದೇ ತಲೆಯಲ್ಲಿ ಉಂಟೀಗ ಸಿದ್ದರಾಮಯ್ಯನವರನ್ನು ಇಳಿಸ್ಬೇಕಂತ. ಕಾಂಗ್ರೆಸ್ ಅನ್ನ ಇದು ಮಾಡ್ಬೇಕಂತ ಏನಿಲ್ಲ, ಬಟ್ ಸಿದ್ದರಾಮಯ್ಯನವರು ಇಳಿಬೇಕಪ್ಪ, ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ತುಂಬಾನೇ ತಾರತಮ್ಯ ಮಾಡ್ತಾರೆ, ಅದರ ಮುಖಾಂತರ ಅವರಿಗೆ ಈ ಸರಿ ಸೋಲುಂಟಾಗಬೇಕು ಅಂತ ಒಂದು ಇಚ್ಛೆ ಅವರನ್ನ ಕಾಡ್ತಾ ಉಂಟು, ಇಂಥ ಒಂದು ಪರಿಸ್ಥಿತಿ. ಸೊ ಆನಂತರ ಈಗ ಈ ಗೊಂದಲಮಯ ಗೂಡಿನಲ್ಲಿ ನಮ್ಮ ಜ್ಯೋತಿಷ್ಯ ಏನು ಹೇಳುತ್ತೆ ಅದನ್ನ ನಾವು ನೋಡ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಜ್ಯೋತಿಷ್ಯ ಒಳ್ಳೆ ರಿಸಲ್ಟ್ ಅನ್ನು ಯಾರಿಗಾದ್ರು ತಂದು ಕೊಡುತ್ತಾ ಇಲ್ವಾ, ಅಥವಾ ಏನು ಮಾಡುತ್ತೆ ಏನು ಮಾಡಲ್ಲ, ಅದನ್ನು ನಾವು ಹೇಗೆ ನೋಡಬೇಕಂದ್ರೆ, ಯಾವ ದಿನ ಫಲಿತಾಂಶ ಇದೆ ಆ ದಿನ ನೋಡ್ಕೊಳ್ಬೇಕು. ವಿಶೇಷವಾಗಿ ಫಲಿತಾಂಶ 15/5/2018 ಫಲಿತಾಂಶ ಅಂತ ಪ್ರಕಟ ಮಾಡಿದ್ದಾರೆ. ಸೊ ಫಲಿತಾಂಶದ ದಿನ ವಿಶೇಷವಾಗಿ ಅಮಾವಾಸ್ಯೆ ಇದೆ, ಬಟ್ ಅಮಾವಾಸ್ಯೆ ಸಂಜೆ 5 ಗಂಟೆ ನಂತರ ಇರುವುದು, ಅಲ್ಲಿವರೆಗೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲರೂ ಈಗ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದಾರೆ. ನಾನು ಚೆಕ್ ಮಾಡಿದಾಗ ಬಂತು ಸಂಜೆ 5 ಗಂಟೆ ನಂತರ ಅಮಾವಾಸ್ಯೆ. ಯಾಕಂದ್ರೆ ಸೂರ್ಯನನ್ನ ಚಂದ್ರ ಟಚ್ ಮಾಡಬೇಕಾದ್ರೆ ಅಲ್ಲಿವರೆಗೆ ನಿಲ್ಬೇಕು. ಎಲ್ಲಿವರೆಗೆ ನಿಮ್ಗೆ ರಿಸಲ್ಟ್ ಬರುತ್ತೆ ಅಲ್ಲಿವರೆಗೆ ಅಮಾವಾಸ್ಯೆ ಇಲ್ಲ. ರಿಸಲ್ಟ್ ಪ್ರಕಟ ಆಗುವವರೆಗೆ ಅಮಾವಾಸ್ಯೆ ಇಲ್ಲ. ಅಮಾವಾಸ್ಯೆ ಇರುವುದೇ 5 ಗಂಟೆ ನಂತರ. 5 ಗಂಟೆ ನಂತರ ಎಲ್ಲೋ ಒಂದು ಕಡೆ ಚಂದ್ರ ಹೋಗಿ ಸೂರ್ಯನನ್ನು ಸೇರ್ಕೊಂಡ್ಬಿಡ್ತಾನೆ. ಆ ಮೂಮೆಂಟಲ್ಲಿ ಅಮಾವಾಸ್ಯೆ, ಅದು 5 ಗಂಟೆ ನಂತರನೇ ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ ಅಮಾವಾಸ್ಯೆ ಇಲ್ಲ. ಅದರಿಂದ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಅಂಥದ್ದು ಏನೂ ಆಗೋದಿಲ್ಲ. ನಾನು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಲಿಕ್ಕೆ ನೋಡಿದೆ, ತುಂಬ ಚಿತ್ರಣಗಳನ್ನು ಎದುರಿಗೆ ತರಲಿಕ್ಕೆ ನೋಡಿದೆ. ಸೊ ಇದರಲ್ಲಿ ಟೋಟಲ್ ನೋಡಿದಾಗ ಕಾಂಗ್ರೆಸ್ಗೆ ಹಿನ್ನಡೆ ಅಂತ ಬರ್ತಾ ಉಂಟು. ಸೊ ನೋಡಿ ಇದು ಹೇಗೆ ಕೆಲಸ ಮಾಡ್ತದೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಎಲ್ಲೋ ಒಂದು ಕಡೆ ಆ ದಿನದ್ದೇ ಜಾತಕವನ್ನು ತೆಗೆದುಕೊಂಡಾಗ 15
5/2018 ತೆಗೆದುಕೊಂಡಾಗ ಆ ದಿನ ಚಂದ್ರ ಭರಣಿ ನಕ್ಷತ್ರದಲ್ಲಿ ಇರ್ತಾನೆ. ಸೊ ಇದು ಅದರ ಜಾತಕ, ಆ ದಿನದ ಜಾತಕ ಇದು ನಿಮಗೆ ಕಾಣಬೇಕು. ಓಕೆ, ಆ ದಿನ ಜಾತಕ. ಅದರಲ್ಲಿ ಏನಾಗುತ್ತೆ, ಲಗ್ನ ಬಂದ್ಬಿಟ್ಟಿದೆ, ವೃಷಭ ಲಗ್ನ ಬಂದ್ಬಿಟ್ಟಿದೆ. ಸೊ ವೃಷಭ ಲಗ್ನ, ಇದು ವೃಷಭ ಲಗ್ನದ ಜಾತಕ. ಅಂದರೆ ಬೆಳಗಿನ ಹೊತ್ತು ಸೂರ್ಯೋದಯ ಲಗ್ನ ಅಂತ ಇರ್ತದೆ. ಸೂರ್ಯೋದಯ ಲಗ್ನ ವೃಷಭ ರಾಶಿಯಲ್ಲಿ ಬಂದ್ಬಿಡ್ತದೆ. ಸೊ ಈ ವೃಷಭ ರಾಶಿಯಲ್ಲಿ ಬಂದಾಗ ಏನಾಗುತ್ತೆ, ಆ ಮೂಮೆಂಟಲ್ಲಿ ವೃಷಭ ರಾಶಿ ಬಂದಾಗ, ವೃಷಭ ಲಗ್ನ ಬಂದಾಗ ಅಲ್ಲಿ ರವಿ ಇದ್ದಾನೆ. ವೃಷಭ ಲಗ್ನ ರಾಶಿಯಲ್ಲಿ ರವಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ರವಿ ಬಂದು ಸೇರ್ಕೊಂಡಾಗ ಸೊ ರವಿ ಏನು ಮಾಡ್ತಾನೆ ಅಂದರೆ, ಯಾವ ರೂಲಿಂಗ್ ಪಾರ್ಟಿ ಉಂಟು ಅದಕ್ಕೆ ಫೇವರಬಲ್ ಆಗಿ ಆತ ವರ್ತನೆಯನ್ನು ಮಾಡ್ತಾನೆ. ರೂಲಿಂಗ್ ಪಾರ್ಟಿ ಅಂದರೆ ಈಗ ಇರುವಂಥ ಸರ್ಕಾರಕ್ಕೆ ಆತ ಫೇವರಬಲ್ ಆಗಿ ವರ್ತನೆಯನ್ನು ಮಾಡ್ತಾನೆ. ಓಕೆ, ಆತ ಫೇವರಬಲ್ ಆಗಿ ಅದಕ್ಕೆ ಫಲಾಫಲಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಆದರೆ ಅದರ ಜೊತೆಗೆ ಈ ಕಾಂಗ್ರೆಸ್ನವರ ಚಿಹ್ನೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಹಸ್ತ, ಅವ್ರದ್ದು ಹಸ್ತವನ್ನ, ಹಸ್ತ ಅಂದರೆ ನಮ್ಮ ಈ ಪಾರ್ಟ್ ಬಂದ್ಬಿಡ್ತು ಇಲ್ಲಿಗೆ. ಈ ಪಾರ್ಟ್ ಬಂದಾಗ ಏನಾಗುತ್ತೆ, ನೈಸರ್ಗಿಕ ಜನ್ಮಗುಂಡ್ಲಿಯನ್ನು ತೆಗೆದುಕೊಂಡಾಗ ಆ ಪಾರ್ಟ್ ಬಂದು ಮಿಥುನ ರಾಶಿ ಅಂತ ಬರ್ತದೆ. ಮಿಥುನ ರಾಶಿ, ಮಿಥುನ ರಾಶಿ ಅಂದರೆ ಮೈಥುನದ ರಾಶಿ. ಮಿಥುನ ರಾಶಿ ಅದು ನಿಮಗೆ ಈ ಯಾರ ಜೊತೆ ಆದರೂ ಪಾರ್ಟ್ನರ್ ಮಾಡಬೇಕಾದ್ರೆ ಅದರ ರಾಶಿ ಅದು. ಯಾರ ಜೊತೆ ಆದರೂ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದ್ರೆ ಯಾರ್ದಾದ್ರು ಜೊತೆ ಬೇಕು, ಅವ್ರದ್ದು ಜೋಡಿ ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದೇ ರಾಶಿ ಕಾಂಗ್ರೆಸ್ಗೆ ಇರುವಂಥದ್ದು. ಕಾಂಗ್ರೆಸ್ ಯಾಕೆ ಎಲ್ಲ ಕಡೆಯಿಂದ ಕೂಡ ತನ್ನ ಒಂದು ಬಲವನ್ನು ಕಳ್ಕೊಂಡು ಬರ್ತಾ ಇದೆ, ಯಾಕಂದ್ರೆ ಮಿಥುನ ರಾಶಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಧನು ರಾಶಿಯಲ್ಲಿರುವಂತಹ ಶನಿ ನೇರವಾಗಿ ಮಿಥುನ ರಾಶಿಯನ್ನು ನೋಡ್ತಾ ಇದ್ದಾನೆ. ಸೊ ಶನಿಯ ದೃಷ್ಟಿ ಮಿಥುನ ರಾಶಿಯ ಮೇಲೆ ಬಿದ್ದಿರುವುದರಿಂದ ಈ ಕಾಂಗ್ರೆಸ್ನವರಿಗೆ ಹಿನ್ನಡೆ ಆಗ್ತಾನೇ ಉಂಟು ಪ್ರತಿಯೊಂದರಲ್ಲಿ ಕೂಡ. ಯಾವಾಗ ಧನುರಾಶಿಗೆ ಶನಿ ಬಂದಿದ್ದಾನೆ, ಮಿಥುನ ರಾಶಿಗೆ ದೃಷ್ಟಿಯನ್ನು ಇಟ್ಟು ಬಿಟ್ಟಿದ್ದಾನೆ, ಅಲ್ಲಿಂದ ಅವರ ಹಿನ್ನಡೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ಪ್ರೊಟೆಕ್ಷನ್ ಕೂಡ ಆಗ್ತಾ ಉಂಟು. ಯಾಕಂದರೆ ತುಲಾ ರಾಶಿಯಲ್ಲಿ ಕುಳಿತುಕೊಂಡು ಗುರು ಏನು ಮಾಡ್ತಾನೆ, ತನ್ನ 9ನೇ ದೃಷ್ಟಿಯಿಂದ ಮಿಥುನ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಒಂದು ವೇಳೆ ಒಂದು ಸಲಕ್ಕೆ ಅವರಿಗೆ ಅಲ್ಲಿ ಎಲ್ಲೋ ಒಂದು ಕಡೆ ಖಿನ್ನತೆ ಬಂದರೂ ಕೂಡ ಇನ್ನೊಂದು ಕಡೆಗೆ ಅವ್ರಿಗೆ ಸಪೋರ್ಟಿಂಗ್ ಬರುತ್ತೆ. ಈ ರೀತಿಯಾಗಿ ಒಂಥರ ಅವರು ಕಳೆದು ಹೋಗೋದು, ಇನ್ನೊಂಥರ ಅವ್ರದ್ದು ಬೆಳೆಸಿಕೊಳ್ಳೋದು, ಕಳೆದು ಹೋಗೋದು, ಬೆಳೆಸಿಕೊಳ್ಳೋದು, ಈ ಒಂದು ಮೂವ್ಮೆಂಟ್ ಅವರಿಗೆ ನಡೀತಾನೆ ಇರ್ತದೆ. ಇದು ಎಲ್ಲಿವರೆಗೆ ಇರ್ತದೆ, ಜುಲೈ ಎಂಡ್ವರೆಗೆ, ಸಾಧಾರಣ ಮಟ್ಟಿಗೆ ಜುಲೈ ಎಂಡ್ವರೆಗೆ ಇರ್ತದೆ. ಗುರು ತುಲಾ ರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿ ಬರುವವರೆಗೆ ಇಂಥ ಒಂದು ಗೊಂದಲಮಯವಾದ ವಾತಾವರಣ ಇದ್ದೇ ಇರ್ತದೆ ಅವರಿಗೆ. ಆದರೂ ಕೂಡ ಹೇಳಬೇಕಾದ್ರೆ ಏನಾಗುತ್ತೆ, ಯಾವಾಗ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ, ಸೊ ಆ ಮೂಮೆಂಟಲ್ಲಿ ಈ ಮಿಥುನ ರಾಶಿ ಅಂತ ಏನು ಅದು ದ್ವಿತೀಯ ಭಾವದಲ್ಲಿ ಬಂದಿರ್ತದೆ. ಮಿಥುನ ರಾಶಿ ಅಂದರೆ ನಮ್ಮ ಕಾಂಗ್ರೆಸ್ಗೆ ಸಂಬಂಧ ಮಿಥುನ ರಾಶಿ ದ್ವಿತೀಯ ಭಾವದಲ್ಲಿ ಬಂದಿರ್ತದೆ. ಶನಿ ಏನು ಮಾಡ್ತಾನೆ, ಅಷ್ಟಮದಿಂದ ಅದನ್ನು ನೋಡ್ತಾ ಇರ್ತಾನೆ. ಶನಿ ಅಷ್ಟಮದಿಂದ ನೋಡ್ತಾ ಇರಬೇಕಾದ್ರೆ ಸೊ ಇಲ್ಲಿ ಇದು ಹಿನ್ನಡೆಯನ್ನು ಅನುಭವಿಸುವಂಥದ್ದಂತ. ಅದಕ್ಕೆ ಯಾಕಂದರೆ ಮಿಥುನ ರಾಶಿ ಯಾವಾಗ ದ್ವಿತೀಯದಲ್ಲಿ ಬಂದುಬಿಡ್ತಾನೆ ಅದು ಮಾರಕ ಸ್ಥಾನವಾಗಿದ್ದು, ಮಾರಕ ಸ್ಥಾನವಾಗಿ ಶನಿ ಅದನ್ನು ಅಷ್ಟಮದಿಂದ ನೋಡೋದ್ರಿಂದ ಎಲ್ಲೋ ಒಂದು ಕಡೆ ಅದು ಹಿನ್ನಡೆಯನ್ನು ಅನುಭವಿಸಬೇಕು. ಅಂದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಅದರ ಮುಖಾಂತರ ಸ್ಪಷ್ಟವಾಗಿ ತೋರಿಸ್ತಾ ಉಂಟು. ಆನಂತರ ನಾವು ಬಿಜೆಪಿಗೆ ಬಂದಾಗ, ಈ ಬಿಜೆಪಿಗೆ ಬಂದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಬಿಜೆಪಿ ಅವರ ಚಿಹ್ನೆ ಬಂದು ಕಮಲದ ಚಿಹ್ನೆ. ಕಮಲ ಇರುವುದು ಕೆಸರಿನಲ್ಲಿ ಹುಟ್ಟಿ ಮೇಲೆ ಬರಬೇಕದು ಕಮಲದ ಚಿಹ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿ ಕೆಲಸ ಮಾಡ್ತದೆ ವಿಶೇಷ ರೀತಿಯಲ್ಲಿ. ಭೂಮಿ ಅಡಿಯಿಂದ ಬರಬೇಕದು ವೃಶ್ಚಿಕ ರಾಶಿ, ಕೆಸರಿನಲ್ಲಿ ಅಡಿಯಿಂದ ಬರುವಂಥದ್ದು, ನೀರಿನಲ್ಲಿರುವಂಥದ್ದು. ಸೊ ಒಂದು ಥರ ನೋಡ್ಲಿಕ್ಕೆ ಹೋದರೆ ಹಳ್ಳದಲ್ಲಿರುವಂಥದ್ದು ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಸರೋವರದಲ್ಲಿರುವಂಥದ್ದು ಕಮಲ, ಅಲ್ಲಿಂದ ಹುಟ್ಟಿ ಬರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ರಾಶಿ ಬಂದು ವೃಶ್ಚಿಕ ರಾಶಿ. ಅಂದರೆ ಈ ಬಿಜೆಪಿಯವರಿಗೆ ವೃಶ್ಚಿಕ ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇಲ್ಲಿ ಏನಾಗುತ್ತೆ, ಈ ವೃಶ್ಚಿಕ ರಾಶಿಯ ಮೇಲೆ ಏನಾಗುತ್ತೆ, ರಾಹು ತನ್ನ 5ನೇ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ರಾಹು ಇಲ್ಲಿಂದ 5ನೇ ದೃಷ್ಟಿ ನೋಡ್ತಾ ಇದ್ದಾನೆ. ವೃಶ್ಚಿಕ ರಾಶಿ ಸಪ್ತಮದಲ್ಲಿ ಬಂದುಬಿಟ್ಟಿದೆ. ವೃಶ್ಚಿಕ ರಾಶಿಗೆ ಬೇರೆ ಯಾವುದೇ ಪ್ಲಾನೆಟ್ನ ಒಂದು ಬ್ಯಾಡ್ ಎಫೆಕ್ಟ್ಸ್ ಇಲ್ಲ. ಅದರ ಜೊತೆಗೆ ಏನಾಗುತ್ತೆ, ರವಿ ಅಂತ ಏನಿದ್ದಾನೆ, ರಾಜಗ್ರಹ ರವಿ ಏನು ಮಾಡ್ತಾನೆ, ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕೌಂಟಿಂಗ್ ಆಗೋ ದಿನ ಬಿಜೆಪಿಗೆ ಸಪೋರ್ಟ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟು. ಬಿಜೆಪಿಗೆ ಸಪೋರ್ಟ್ ಬರುತ್ತೆ ಅಂತ. ಓಕೆ, ಇದು ಬೆಳಗ್ಗಿನ ಚಿತ್ರಣ. ಅರ್ಥ ಆಯ್ತು ನಿಮಗೆ? ಬೆಳಗಿನ ಚಿತ್ರಣ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಿನ್ನಡೆ ಅನುಭವಿಸ್ತಾ ಉಂಟು, ಬಿಜೆಪಿ ಮುಂದೆ ಹೋಗ್ತಾ ಉಂಟು. ಇದು ಬೆಳಗಿನ ಚಿತ್ರಣ. ಮಧ್ಯಾಹ್ನ ಆಗಬೇಕಾದ್ರೆ ಆ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತದೆ. ಓಕೆ, ಅದರ ಜೊತೆಗೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ತೆನೆ ಹೊತ್ತ ಮಹಿಳೆ. ಅದರಲ್ಲಿ ಕಲರನ್ನು ಗ್ರೀನ್ ಕೊಟ್ಟುಬಿಟ್ಟಿದ್ದಾರೆ. ಒಂಟಿ ಮಹಿಳೆಯನ್ನು ನಿಲ್ಲಿಸಿದ್ದಾರೆ, ತೆನೆಯನ್ನು ಹೊತ್ಕೊಂಡು ಬಿಟ್ಟಿದ್ದಾಳೆ. ಅವರು ಗ್ರೀನ್ ಕಲರ್ ಇರುವುದರಿಂದ ಅವರ ರಾಶಿ ಬಂದು ಕನ್ಯಾ ರಾಶಿ. ವಿಶೇಷ ರೀತಿ ಕನ್ಯಾ ರಾಶಿ ಕೆಲಸ ಮಾಡುವಂಥದ್ದು. ಆ ಕನ್ಯಾ ರಾಶಿಯ ಮೇಲೆ ಸಾಧಾರಣ ಮಟ್ಟಿಗೆ ಶನಿ 7, 8, 9, 10 ಸಾಧಾರಣವಾಗಿ ಶನಿ ಅಂತೂ ದೃಷ್ಟಿ ಇಟ್ಟಿದ್ದಾನೆ ಅದರ ಮೇಲೆ. ಬೇರೆ ಯಾವುದೇ ಬ್ಯಾಡ್ ಪ್ಲಾನೆಟ್ಸ್ನ ದೃಷ್ಟಿ ಅದರ ಮೇಲೆ ಇಲ್ಲ. ಶನಿ JDS ಪಕ್ಷದ ಮೇಲೆ ದೃಷ್ಟಿಯನ್ನು ಇಟ್ಟು ಬಿಟ್ಟಿದ್ದಾನೆ ಆಲ್ರೆಡಿ. ಅಂದರೆ ಏನಾಗುತ್ತೆ, ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ನಿರೀಕ್ಷಣೆ ಮಾಡಿದಷ್ಟು ಫಲಾಫಲಗಳು, ಸೀಟ್ಗಳು ಬರದೇ ಇರುವಂಥ ಸಾಧ್ಯತೆ ಅದರಲ್ಲಿ ಉಂಟು, ಅದರಲ್ಲಿ ಬರ್ತದೆ.
ಆದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಿಮಗೆ ಮಧ್ಯಾಹ್ನ 11 ಗಂಟೆ ಬಂದಾಗ ಚಿತ್ರಣ ಬದಲಾಗುತ್ತೆ. ಯಾವಾಗ? 15ನೇ ತಾರೀಕಿಗೆ ಮಧ್ಯಾಹ್ನ 11 ಗಂಟೆ ಬಂದಾಗ ಏನಾಗುತ್ತೆ, ಆಗ ಇಲ್ಲಿ ಲಗ್ನ ಚೇಂಜ್ ಆಗುತ್ತೆ. ಲಗ್ನ ಚೇಂಜ್ ಆಗಿ ಕರ್ಕಾಟಕ ಲಗ್ನ ಬಂದಿರ್ತದೆ. ಲಗ್ನ ಚೇಂಜ್ ಆಗಿ ಕರ್ಕಾಟಕ ಲಗ್ನ ಬಂದಾಗ ಈ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿ ಏನು ಅದು ವ್ಯಯಭಾವಕ್ಕೆ ಹೋಗಿಬಿಡ್ತದೆ. ಇಲ್ಲಿಂದ ಲಗ್ನದಿಂದ ವ್ಯಯಭಾವಕ್ಕೆ ಹೋಗಿಬಿಡ್ತು. ವ್ಯಯಭಾವಕ್ಕೆ ಹೋದಾಗ ಏನಾಗುತ್ತೆ, ಅದು ಕಂಪ್ಲೀಟ್ ಆಗಿ ಅವರನ್ನು ಎಲ್ಲೋ ಒಂದು ಕಡೆ ಲಾಸಸ್ಗೆ ತರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಲಾಸಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಅಲ್ಲಿ ಕೊಡ್ತಾ ಉಂಟು. ಹಾಗಾದರೆ ಅದರ ಜೊತೆಗೆ ಶನಿ ಏನು ಮಾಡ್ತಾನೆ, 6ನೇ ಮನೆಯಿಂದ ಕೂತ್ಕೊಂಡು ನೇರವಾಗಿ ಮಿಥುನ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದರ ಜೊತೆಗೆ ಮಿಥುನ ರಾಶಿ ವ್ಯಯಭಾವದಲ್ಲಿ ಹೋಗಿರುವುದರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಿನ್ನಡೆಯನ್ನು ಮತ್ತಷ್ಟು ಅನುಭವಿಸುವಂಥ ಯೋಗ ಆ ಮೂಮೆಂಟಲ್ಲಿ ಬರ್ತದೆ. ಅಂದರೆ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸ್ತದೆ ಅಂತ. ಓಕೆ, ಆನಂತರ ನಾವು ಬಿ ಜೆ ಪಿಗೆ ಬಂದಾಗ ಏನಾಗುತ್ತೆ, ಪಂಚಮ ಭಾವಕ್ಕೆ ಆ ಒಂದು ರಾಶಿ ಬಂದುಬಿಡ್ತು. ಪಂಚಮ ಭಾವಕ್ಕೆ ಬಂದುಬಿಡ್ತು. ಲಗ್ನದಿಂದ ಪಂಚಮದಲ್ಲಿ ಬಿ ಜೆ ಪಿಯ ರಾಶಿ ಉಂಟು, ವೃಶ್ಚಿಕ ರಾಶಿ. ಸೊ ಬಿ ಜೆ ಪಿಯ ರಾಶಿ ಬಂದುಬಿಡುವಾಗ ಅದರ ಮೇಲೆ ರವಿ ದೃಷ್ಟಿಯನ್ನು ಇಟ್ಟು ಬಿಟ್ಟಿದ್ದಾನೆ. ರವಿ ರಾಜಗ್ರಹ ರವಿ. ಸೊ ಬಿ ಜೆ ಪಿಗೆ ಇದು ಫೇವರೇಬಲ್ ಆಗುತ್ತೆ. ಬಿ ಜೆ ಪಿಗೆ ಫೇವರೇಬಲ್ ಆದಾಗ ಬಿ ಜೆ ಪಿಯ ಆ ಒಂದು ವೃಶ್ಚಿಕ ರಾಶಿ ಅಧಿಪತಿ ಅಂತ ಏನಿರ್ತಾನೆ ಆತ ಕುಜ ಆ ದಿವಸ ಹುಚ್ಚನಾಗಿ ಅಂದರೆ ಮಕರ ರಾಶಿಯಲ್ಲಿ ಹೋಗಿ ಸೇರ್ಕೊಂಡಿರ್ತಾನೆ. ಅದರಿಂದ ಅವರಿಗೆ ತುಂಬಾ ಪವರ್ಫುಲ್ ಆದಂತಹ ಮೆಜಾರಿಟಿ ಬರುವಂಥ ಸಾಧ್ಯತೆ ಉಂಟು. ಮೆಜಾರಿಟಿ ಬರಲ್ಲ, ಬಟ್ ಸೀಟ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಖಂಡಿತ ಉಂಟು. ಯಾರಿಗೆ? ಬಿ ಜೆ ಪಿಯವರು ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ಗೆಲುವಿನ ಕಡೆ ಸಾಕ್ತಾ ಇದ್ದಾರೆ ಅನ್ನೋ ಭ್ರಮೆ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದರ ಜೊತೆಗೆ ಮತ್ತೊಂದು ಪಕ್ಷ ಇದೆ, ಯಾವುದು? ಜೆ ಡಿ ಎಸ್ ಪಕ್ಷಕ್ಕೆ ಕನ್ಯಾ ರಾಶಿ ಏನು ಮಾಡುತ್ತೆ, ಆ ಮೂಮೆಂಟಲ್ಲಿ 11 ಗಂಟೆ ಮೂಮೆಂಟಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಬರುವಂಥ ಮೂಮೆಂಟಲ್ಲಿ ಕನ್ಯಾ ರಾಶಿ ತೃತೀಯ ಭಾವಕ್ಕೆ ಬಂದುಬಿಡ್ತದೆ. ಲಗ್ನದ ತೃತೀಯ ಭಾವ ಅಂದರೆ ಪರಾಕ್ರಮದ ಭಾವ. ಅದು ಪರಾಕ್ರಮದ ಭಾವಕ್ಕೆ ಎಲ್ಲೋ ಜೆ ಡಿ ಎಸ್ ಬಂದಾಗ ಏನಾಗುತ್ತೆ, ಅವರು ಪರಾಕ್ರಮವನ್ನು ಸಾಧಿಸ್ಕೊಳ್ತಾರೆ ವಿಶೇಷ ರೀತಿಯಲ್ಲಿ. ಎಲ್ಲ ರೀತಿಯಲ್ಲೂ ಕೂಡ ಪರಾಕ್ರಮ ಅವರ ಕೈಯಲ್ಲಿರ್ತದೆ. ಯಾಕಂದರೆ ಇತ್ತ ಕಡೆ ಕಾಂಗ್ರೆಸ್ಗೂ ಬಹುಮತ ಬರಲ್ಲ, ಆತ ಕಡೆ ಬಿ ಜೆ ಪಿಗೂ ಬಹುಮತ ಬರಲ್ಲ. ಇದು ಎರಡನ್ನ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ 70ರಿಂದ 80 ಸೀಟ್ಸ್ ಆ ರೇಂಜ್ಗೆ ಬರುವಂಥದ್ದು. ಬಿ ಜೆ ಪಿಯನ್ನು ನೋಡಿದಾಗ 100 ಹತ್ತಿರ ಬರುವಂಥದ್ದು. ಮೆಜಾರಿಟಿ ಇಲ್ಲ, 113 ಸೀಟ್ ಬೇಕು, ಮೆಜಾರಿಟಿ ಇಲ್ಲ. ಆಗ ಏನು ಮಾಡಬೇಕು ನೀವು? ಜೆ ಡಿ ಎಸ್ನ ಕಾಲನ್ನೇ ಹಿಡಿಬೇಕು. ಹೋಗಿ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಟ್ಟಾಗಲ್ಲ, ಅದು ಸಾಧ್ಯನೇ ಇಲ್ಲ. ಜೆ ಡಿ ಎಸ್ಗೆ ಹೋಗಿ ಎಲ್ಲರೂ ಕೂಡ ಕಾಲ್ಗೆ ಬೀಳಬೇಕಾಗುತ್ತೆ. ಈಗ ಇಲ್ಲಿ ಏನಾಗುತ್ತೆ, ಈಗ ಜೆ ಡಿ ಎಸ್ ಅಲ್ಲಿ ಏನಾಗುತ್ತೆ, ಕಿಂಗ್ ಮೇಕರ್ ಆಗಿಬಿಡ್ತದೆ. ಯಾಕಂದರೆ ತೃತೀಯ ಭಾವದಲ್ಲಿ ಜೆ ಡಿ ಎಸ್ನ ಪಕ್ಷ ಬಂದುಬಿಟ್ಟಿದೆ, ಅದಕ್ಕೆ ಪರಾಕ್ರಮ ಜಾಸ್ತಿ ಆಯಿತು, ಅದು ಕಿಂಗ್ ಮೇಕರ್ ಆಗುತ್ತೆ. ಈಗ ಅದು ಕಿಂಗ್ ಮೇಕರ್ ಆಗಬೇಕಾದ್ರೆ ಏನು ಮಾಡ್ತದೆ, ಅದು ದೇವೇಗೌಡರು ಇದ್ದಾರೆ, ಹಿರಿಯ ವ್ಯಕ್ತಿ ದೇವೇಗೌಡರು. ಅವರು ಏನು ಮಾಡ್ತಾರೆ, ಅವ್ರು ಮಾತಾಡ್ತಾರೆ. ಹೋಗಿ ದೇವೇಗೌಡರು ಅಂತ ಅವರ ಮೀನರಾಶಿಯನ್ನು ತೆಗೆದುಕೊಂಡಾಗ ಗುರು ಅಲ್ಲಿ ಮಾತಾಡ್ತಾನೆ. ಗುರು ಏನು ಮಾಡ್ತಾನೆ, ಇಲ್ಲಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ. ಗುರು ಅಂದರೆ ಡನ್ ಮಾಡಿಬಿಡ್ತಾನೆ. ಡನ್ ಮಾಡಲಿಕ್ಕೆ ಗುರು ಬೇಕಲ್ಲಿ. ಅಂದರೆ ಅಲ್ಲಿ ಯಾರು ಮಾತಾಡ್ತಾರೆ, ದೇವೇಗೌಡರು ಮಾತಾಡಬೇಕಾದ್ರೆ ಅಲ್ಲಿ ಕಾಂಗ್ರೆಸ್ಗೇನೆ ಮತ್ತೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೇನೆ ಅಧಿಕಾರ ಕೊಡುವಂಥ ಸಾಧ್ಯತೆ ತುಂಬ ಜಾಸ್ತಿ. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು ಕೂಡ, ಕಾಂಗ್ರೆಸ್ ಜೊತೆ ಏನಾದರೂ ಇವರು ಕಾಂಪ್ರಮೈಸ್ ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಅಂತ ಏನುಂಟು ಅದು ಇವರಿಗೇನೆ ಬರಬೇಕು. ಯಾಕಂದ್ರೆ ಜೆ ಡಿ ಎಸ್ಗೆ ಬರಬೇಕು. ಚಾನ್ಸೇ ಇಲ್ಲ ಅವ್ರು ಮಾಡಲಿಕ್ಕೆ, ಅವ್ರು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗನ್ನೇ ಮುಖ್ಯಮಂತ್ರಿ ಆಗಬೇಕು, ಡೆಫಿನೆಟ್ ಆಗಿ ಅದು ಆಗುವಂಥದ್ದು. ಯಾರು? ಕುಮಾರಸ್ವಾಮಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಬರುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ನಾನು ತುಂಬ ಅದರ ಬಗ್ಗೆ ನೋಡಿದೆ. ಸೊ ನನಗೆ ಈ ಬಿ ಜೆ ಪಿಯ ಬಗ್ಗೆ ತುಂಬ ಒಲವಿತ್ತು. ಬಿ ಜೆ ಪಿ ಹೈ ಲೆವೆಲಲ್ಲಿ ಬರ್ಬೋದಂತ, ಬಟ್ ಏನೇನೇ ಟ್ರೈ ಮಾಡಿದ್ರು ಕೂಡ ಬಿ ಜೆ ಪಿಗೆ ಬರಲೇ ಇಲ್ಲ. ಎಲ್ಲೋ ಒಂದು ಕಡೆ ಬರಬೇಕು, ಕಾಂಗ್ರೆಸ್ಗೆ ಬರ್ತಾ ಉಂಟು. ಇದರಲ್ಲಿ ಒಂದು ಒಳಿತಾಡಾಗಿದೆ ಏನಂದರೆ, ಈಗ ಕಾಂಗ್ರೆಸ್ಗೆ ಅಂತಹ ಒಂದು ಸಂದರ್ಭ ಓದಾಗುತ್ತೆ. ಓಕೆ, ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ಮಿತ್ರತ್ವವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡ್ತೇವೆ. ಓಕೆ, ಆ ನಂತರ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೆ ಯಾಕೆ ಬಲಾಬಲಗಳು ಅಂದರೆ, ಕುಮಾರಸ್ವಾಮಿಗೆ ವಿಶೇಷ ರೀತಿಯಲ್ಲಿ ಬಲಾಬಲ ಯಾಕೆ ಬರ್ತಾವೆ, ಈ ವರ್ಷ 2018 ವಿಶೇಷವಾಗಿ ಶನಿಗೆ ಸಂಬಂಧಪಟ್ಟಂಥ ವರ್ಷ. ಅವರು ರೈತರಿಗೆ ಸಪೋರ್ಟ್ ಮಾಡುವವರು. ಸೊ ಶನಿಗೆ ಸಂಬಂಧಪಟ್ಟಂತಹ ವರ್ಷದಲ್ಲಿ ಆ ಒಂದು ಪಕ್ಷಕ್ಕೆ ವಿಶೇಷವಾದ ಬಲಾಬಲ ಈ ವರ್ಷ ಮಾತ್ರ, 2018ಕ್ಕೆ ಮಾತ್ರ ವಿಶೇಷವಾದ ಬಲಾಬಲಗಳಿರ್ತವೆ. ಅದರಿಂದ ಏನಾಗುತ್ತೆ, ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಆಗುವಂಥ ಯೋಗ ಮತ್ತೆ ಕೂಡಿ ಬರಲಿದೆ. ಸೊ ಇದಂತೂ ಬರುವಂಥದ್ದು ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ. ಈಗ ನಾಳೆ ಹೋಗಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಿ ಆಗ್ಬೋದು, ಅದಾಗ್ಬೋದು, ಅದೊಂದು ಮಾತೇನೇ ಬೇರೆ. ಯಾಕಂದರೆ ಎಲ್ಲೋ ಒಂದು ಕಡೆ 2 ಸೀಟ್ ಬಂದಂತಹ ನಮ್ಮ ಬಿ ಜೆ ಪಿಯವರು ಎಲ್ಲ ಅಲ್ಲಿ ಹೋಗಿ ಸರ್ಕಾರನೇ ರಚನೆ ಮಾಡಿದ್ದಾರೆ. ಸೊ ಒಂದು ಕೆಪಬಿಲಿಟಿ ಅಷ್ಟು ಉಂಟು ಅವ್ರ ಹತ್ರ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾಳೆ ರಾಜಕೀಯ ಲೆಕ್ಕಾಚಾರಗಳು ಯಾವುದು ಕೂಡ ಉಲ್ಟಾ ಪಲ್ಟಾ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದರ ಮಟ್ಟಿಗೊಂದು ಬೇರೆ. ಬಟ್ ನನಗೆ ಎಲ್ಲೋ ಒಂದು ಕಡೆ ಇದನ್ನು ವಿಮರ್ಶೆ ಮಾಡಬೇಕಾದ್ರೆ ಇಷ್ಟಂತೂ ಎದುರಿಗೆ ಬಂದಿದೆ. ಇಷ್ಟಂತೂ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೇನೆ ತುಂಬಾ ಫೇವರೇಬಲ್ ಆಗುವಂತಹ ಸಾಧ್ಯತೆಗಳೇ ತುಂಬ ಜಾಸ್ತಿ ಅಂತ. ತುಂಬ
ಕುಮಾರಸ್ವಾಮಿ ಅವರು ಪ್ರತಿ ಅಮಾವಾಸ್ಯೆಗೆ ಪೂಜೆಗಳನ್ನ ಮಾಡ್ತಾ ಇದ್ರು. ಸೊ ಇದೇನಾದ್ರೂ ಫೇವರ್ ಆಗ್ಬೋದಾ? ನೋಡಿ, ಅವರು ಅಮಾವಾಸ್ಯೆಗೆ ಅಂತಲ್ಲ, ಅವ್ರಿಗೆ ಎಲ್ಲ ಈ ರಾಜಕಾರಣಿಗಳು ಎಲ್ಲ ಕಡೆಗೂ ಓಡ್ತಾರೆ, ಎಲ್ಲ ಕಡೆ ಕೂಡ ಓಡ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ, ಎಲ್ಲ ಮಂತ್ರ ಪಠನೆ ಮಾಡ್ತಾರೆ. ಯಾರು ಒಳ್ಳೆ ಜ್ಯೋತಿಷಿಗಳಿದ್ದ ಅಂತ ಹೇಳಿ ಅಲ್ಲಿಗೆ ಓಡಿಯೇ ಓಡ್ತಾರೆ ಅವರು. ಅದೊಂದು ಪ್ರಶ್ನೆ ಇದ್ದದ್ದೇ. ಅವರು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಥವಾ ಹುಣ್ಣಿಮೆ ಪೂಜೆ ಮಾಡ್ತಾರೆ, ಅದು ಲೆಕ್ಕಾಚಾರಕ್ಕೆ ಬರಲ್ಲ. ಅವರಿಗೆ ಫೇವರಬಲ್ ಆಗ್ಬೋದು, ವೈಯಕ್ತಿಕ ರೀತಿಯಲ್ಲಿ ಅವರಿಗೆ ಫೇವರಬಲ್ ಆಗ್ಬೋದು, ಪರವಾಗಿಲ್ಲ. ಸೊ ಅವರು ಅದನ್ನು ಮಾಡ್ಕೊಳ್ಬೋದು, ಅವ್ರು ಮಾಡಲಿ, ಅವ್ರು ಮುಂದೆ ಹೋಗಲಿ, ಪರವಾಗಿಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಅದನ್ನೇ ಇಟ್ಟುಕೊಂಡು ನಮಗೆ ಮಾತಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ಅಮಾವಾಸ್ಯೆ ಪೂಜೆ ಮಾಡಿದರೆ ಸಿದ್ದರಾಮಯ್ಯ ಹುಣ್ಣಿಮೆಗೆ ಪೂಜೆ ಮಾಡ್ಬೋದು, ಯಡಿಯೂರಪ್ಪ ಇನ್ಯಾವತ್ತು ಪೂಜೆ ಮಾಡ್ಬೋದು. ಅದು ಗಣನೆಗೆ ತೆಗೆದುಕೊಳ್ಳೋ ಅಗತ್ಯ ಇರುವುದಿಲ್ಲ. ಅವರ ವೈಯಕ್ತಿಕಕ್ಕೆ ಸಂಬಂಧಪಟ್ಟಂತೆ, ವೈಯಕ್ತಿಕ ರೀತಿಯಲ್ಲಿ ಸಂಬಂಧಪಟ್ಟಂತೆ ಅವ್ರು ಏನಾದರೂ ಮಾಡಬಲ್ಲರು, ಅದನ್ನು ಅವ್ರು ಮಾಡ್ಕೊಳ್ಳೋದು ಪರವಾಗಿಲ್ಲ. ನಾನು ಹೇಳೋದು ದೇಶ ವಿದೇಶವನ್ನು ಗಮನಿಸಿದಾಗ, ಎಲ್ಲೋ ಒಂದು ಕಡೆ ಈ ವರ್ಷ 2018 ಗಮನಿಸಿದಾಗ ಶನಿಗೆ ವಿಶೇಷ ರೀತಿಯಲ್ಲಿ ಬಲಾಬಲಗಳು ಇರುವುದರಿಂದ, ನಾನು ನನ್ನ ಪ್ರೋಗ್ರಾಮಲ್ಲಿ ಹೇಳಿದ್ದೇನೆ, ಯಾರೆಲ್ಲ 17 ತಾರೀಕು, 8ನೇ ತಾರೀಕು, 26ನೇ ತಾರೀಕು ಜನಿಸಿದ್ದಾರೆ ಅವರಿಗೆಲ್ಲ ಈ ವರ್ಷ ತುಂಬಾ ಫೇವರಬಲ್ ಆಗುತ್ತೆ. ಅದೇ ರೀತಿ ಶನಿಯ ಚಿತ್ರಣ ಇರುವವರು ಯಾರೆಲ್ಲ ಇದ್ದಾರೆ, ಫಾರ್ ಎಕ್ಸಾಂಪಲ್ ರೈತನ ಪಕ್ಷ ಅಂತ ಕರೆಯುವಂಥದ್ದು JDS, ಅದಕ್ಕೆ ತುಂಬ ಫೇವರಬಲ್ ಈ ವರ್ಷ. ಅದಕ್ಕೇನೆ ಕುಮಾರಸ್ವಾಮಿಗೆ ಸ್ವಲ್ಪ ವಿಶೇಷ ರೀತಿಯ ಬಲಾಬಲಗಳು ಬರುವಂಥದ್ದು, ಅನ್ಯತಾ ಬರುವುದಿಲ್ಲ ಅಂತ ಹೇಳ್ತೇನೆ. ಸೊ ಈಗ ಇದನ್ನೇ ಇಟ್ಟುಕೊಂಡು ಹೋದಾಗ ಏನಿದು ಸಕ್ಸಸ್ ಆಗುತ್ತಾ? ಈಗ ಮೈತ್ರಿ ಅಂತೂ ಮಾಡ್ಕೊಳ್ಬೋದು, ಓಕೆ, ಸಕ್ಸಸ್ ಆಗುತ್ತಾ? ನಾನು ಹೇಳ್ತೇನೆ, ಇದು ಬರೀ ಒಂದು 2-3 ತಿಂಗಳಷ್ಟೇ. 2-3 ತಿಂಗಳ ನಂತರ ಈ ಮೈತ್ರಿ ಮುಂದುವರಿಯಂತೆ ನನಗಂತೂ ಕಾಣುವುದಿಲ್ಲ. ಮೈತ್ರಿ ಮಾಡಿಕೊಂಡ್ರು ಕೂಡ ನೆನ್ಪಿಟ್ಕೊಳ್ಳಿ, ಯಾರೇ ಮೈತ್ರಿ ಮಾಡಿದ್ರು ಕೂಡ, ಈಗ BJP ಹೋಗಿ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಪದವಿಯನ್ನು ಪಡ್ಕೊಂಡ್ರು ಕೂಡ, ಯಾರೇ ಪಡ್ಕೊಂಡ್ರು ಕೂಡ, ಕಾಂಗ್ರೆಸ್ ಹೋಗಿ ಅವ್ರ ಜೊತೆ JDS ಜೊತೆ ಸೇರಿಕೊಂಡು ಎಲ್ಲೋ ಒಂದು ಕಡೆ ಮೈತ್ರಿ ಮಾಡಿಕೊಂಡ್ರು ಕೂಡ, ಈ ಮೈತ್ರಿ ಎನ್ನುವುದೇನುಂಟು 3 ತಿಂಗಳ ಕಾಲ ಸಲೀಸಾಗಿ ನಡೆಯುತ್ತೆ. 3 ತಿಂಗಳ ನಂತರ ಡೌನ್ ಸ್ಟೇಜ್ಗೆ ಬರುತ್ತೆ. ವಿಜಯರಾಜ್ ಅವರೇ, ಈ ಕುರಿತು ಇನ್ನಷ್ಟು ಚರ್ಚೆನ ಮಾಡೋಣ, ಯಾರಿಗೆಲ್ಲ ಯಾವ್ಯಾವ ರೀತಿ ಬಲಗಳು ಇದೆ ಅನ್ನುವಂಥದ್ದು. ಸೊ ಪುಟ್ಟ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ವಿಧಾನಸಭಾ ಚುನಾವಣೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲದಿಂದ ಇದೆ. ಫಲಿತಾಂಶ ಏನಾಗಬಹುದು ಅನ್ನುವಂಥದ್ದು, ಹಾಗೆಯೇ ಮುಂದಿನ CM ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಜನರಲ್ಲಿ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಾವು ವಿಜಯರಾಜ್ ಜೊತೆ, ಸಂಖ್ಯಾ ಜ್ಯೋತಿಷ್ರು ಇವರು. ಸೊ ವಿಜಯರಾಜ್ ಅವರೇ, ಈಗ ಇರುವಂತಹ CM ಅವರ ಭವಿಷ್ಯ ಹೇಗಿದೆ? ಮುಂದೆ ಪುನಃ CM ಸಿದ್ದರಾಮಯ್ಯನವರೇ CM ಆಗಬಹುದಾ? ಓಕೆ, ಅವ್ರದ್ದು ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಸರಿಯಾದ ಡೇಟ್ ಆಫ್ ಬರ್ತ್ ಅಂತ ಹೇಳಲ್ಲ, ಬಟ್ ನೆಟ್ಟಲ್ಲಿ ಅದೇ ಡೇಟ್ ಆಫ್ ಬರ್ತ್ ಓಡ್ತಾ ಉಂಟು ಅವ್ರದ್ದು. ಸೊ 12 ಗಂಟೆ ಮಧ್ಯಾಹ್ನ ಅಂತ ಕೊಟ್ಟು ಬಿಟ್ಟಿದ್ದಾರೆ. 12 ಆಗಸ್ಟ್ 1948. ಸೊ ಅವರಿದ್ದು ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಬರ್ತಾ ಉಂಟು. ಸೊ ಆಲ್ಮೋಸ್ಟ್ ಎಲ್ಲರದ್ದು ವೃಶ್ಚಿಕ ರಾಶಿನೇ ಬರ್ತಾ ಉಂಟು. ಯಾಕಂದರೆ ಅವ್ರದ್ದು ವೃಶ್ಚಿಕ ರಾಶಿ ಬರ್ತಾ ಉಂಟು, ಅನಂತರ ಯಡಿಯೂರಪ್ಪನವ್ರದ್ದು ವೃಶ್ಚಿಕ ರಾಶಿ ಬರ್ತಾ ಉಂಟು, ಮೋದಿಯವ್ರದ್ದು ವೃಶ್ಚಿಕ ರಾಶಿ ಬರ್ತಾ ಉಂಟು. ಹಾಗೆ ಎಲ್ಲರೂ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರೆಲ್ಲ ಆ ಮಟ್ಟಕ್ಕೆ ಹೋಗ್ತಾರೋ ಏನೋ, ನಾವು ಕೂಡ ಜನಿಸಬೇಕು ಮತ್ತೆ, ಪರವಾಗಿಲ್ಲ. ಸೊ ಅವರಿಗೆ ಸೂರ್ಯದಶ ನಡೀತಾ ಉಂಟು. ಸೂರ್ಯದಶ ಅಧಿಕಾರ ವರ್ಗ. ಸೊ ಅಧಿಕಾರದಲ್ಲಿ ಆಲ್ಮೋಸ್ಟ್ ಅವರು ಇದ್ದಾರೆ ಇಷ್ಟರವರೆಗೆ ಕೂಡ. ಓಕೆ, ಆದರೆ ಸೂರ್ಯದಶೆಯಲ್ಲಿ ಏನಾಗುತ್ತೆ ಅವರಿಗೆ, ಈಗ ಕುಜ ಭುಕ್ತಿ ನಡೀತಾ ಉಂಟು ಅವ್ರಿಗೆ, ಸಾರಿ ಕೇತು ಭುಕ್ತಿ ನಡೀತಾ ಉಂಟು ಅವರಿಗೆ. ಕೇತುವಿನ ಕೆಲಸ ಏನಂದರೆ ಡಿಸ್ಕನೆಕ್ಟ್ ಮಾಡೋದು, ಕಟ್ ಮಾಡುವಂಥ ಕೆಲಸ ಕೇತು ಮಾಡ್ತಾನೆ. ಕೇತು ಏನಾದರೂ ಕೂಡ ನಿಮ್ಮ ಕತ್ರಿ ಕೆಲಸ ಏನುಂಟು ಅದು ಕೇತು ಮಾಡಿಸ್ತಾನೆ. ಸೊ ಅವರಿಗೆ 2018 ಜೂನ್ವರೆಗೆ ಸೂರ್ಯನಲ್ಲಿ ಕೇತು ಭುಕ್ತಿ ನಡೆಯುವುದರಿಂದ ಅವರಿಗೆ ಅಧಿಕಾರ ವರ್ಗ ಅಂತ ಏನಿದೆ ಅದು ಡಿಸ್ಕನೆಕ್ಟ್ ಆಗುವ ಸಾಧ್ಯತೆಗಳೇ ತುಂಬ ಜಾಸ್ತಿ. ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕೇತು ಲಗ್ನದಲ್ಲಿದ್ದಾನೆ, ಮಾಂದಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ರಾಹು ಅದನ್ನು ನೋಡ್ತಾ ಇದ್ದಾನೆ, ಅದರ ಜೊತೆಗೆ ಲಾಭಸ್ಥಾನದಿಂದ ಶನಿ ತನ್ನ 3ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸೊ ಇದು ತುಂಬಾ ಬ್ಯಾಡ್ ಅಂತ ಹೇಳ್ತೇನೆ. ಇದು ಆಗುವುದಿಲ್ಲ ಅವರಿಗೆ. ತುಂಬಾ ಸಂಕಷ್ಟಗಳನ್ನು ಎದುರಿಸಬೇಕಾದಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಆನಂತರ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಇದರಲ್ಲಿ ಇಲ್ಲ. ಸೊ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಈಗಲೇ ಅವರು ಮುಖ್ಯಮಂತ್ರಿ ಪದದಿಂದ ಇಲ್ಲ ಅಂತಲೇ ಅರ್ಥ. ಅವರು ಇಲ್ಲ, ಇದ್ದಾರೆ ಬಟ್ ಇಲ್ಲ, ಇದ್ದು ಕೂಡ ಇಲ್ಲದಂತಹ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಅವರು ಇರಬೇಕೀಗ. ಯಾಕಂದರೆ ಜೂನ್ ಒಳಗಡೆ ಅವರು ಅಧಿಕಾರವನ್ನು ಕಳ್ಕೊಳ್ತಾರೆ, ಚಾನ್ಸೇ ಇಲ್ಲ. ಯಾಕಂದರೆ ಕೇತು ಬಂದುಬಿಟ್ಟ ಅಂತಾದರೆ ಅವನು ಒಂದು ಅವರಿಗೆ
ಆರೋಗ್ಯದಲ್ಲಿ ತೊಂದರೆಯನ್ನು ಕರುಣಿಸಿ ಅಲ್ಲಿ ಏನಾದರೂ ಆಪರೇಷನ್ ಮಾಡಿಸಬೇಕು, ಅಧಿಕಾರವನ್ನೇ ಆಪರೇಷನ್ ಮಾಡಿಸಿ ಅಲ್ಲಿಂದ ಕೆಳಗಿಳಿಸಬೇಕು ಅಂತ. ಸೊ ಕೇತುವಿನ ಬಲಾಬಲಗಳೇ ಹಾಗೆ. ಕೇತು ಹಾಗೇನೆ ಮಾಡ್ತಾನೆ, ಕಟ್ ಮಾಡಿಸ್ತಾನೆ, ಯಾವುದರಲ್ಲಿ ಮುಂದುವರಿತಾ ಇದ್ದರೆ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಅದರಿಂದ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಮುಂದೆ ಸಿಎಂ ಆಗುವಂತಹ ಯೋಗ ಇಲ್ಲ, ಆದರೆ ಮುಂದೆ ಯಾವುದಾದ್ರೂ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಸಿಎಂ ಅವರು ಬರಬಹುದಾ? 2018 ಜೂನ್ ಬಂದ ನಂತರನೇ ಡಿಸೈಡ್ ಆಗೋದು. ಅದು ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ. ಹುದ್ದೆಯನ್ನಂತೂ ಅಲಂಕರಿಸಬಹುದು ಮುಂದೆ ಕೂಡ. ಯಾಕಂದರೆ ಅಲ್ಲಿ ಶುಕ್ರ ಬಂದ್ಬಿಟ್ಟೆ, ಲಗ್ನಾಧಿಪತಿ ಶುಕ್ರ ಭಾಗ್ಯದಲ್ಲಿದ್ದಾನೆ, ಭಾಗ್ಯದಲ್ಲಿ ಇದ್ಕೊಂಡು ತೃತೀಯ ಭಾವನ ನೋಡ್ತಾ ಇರ್ತಾನೆ. ಅದರಿಂದ ಕಮ್ಯುನಿಕೇಟ್ ಮಾಡ್ತಾರಂತ ಹಿರಿಯ ವ್ಯಕ್ತಿಯಾಗಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡ್ಬೋದು, ಅಥವಾ ಅಂಥ ಒಂದು ಒಳ್ಳೆ ಹುದ್ದೆಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಅವರಿಗೆ ಖಂಡಿತ ಕೊಡ್ಬೋದು. ಯಾಕಂದರೆ ಆ ಕೆಚ್ಚದೆ ಉಂಟು ಅವರಲ್ಲಿ, ತುಂಬ ಧೈರ್ಯವಂತ ಆತ, ಯಾರಿಗೂ ಕೂಡ ಹೆದರಲ್ಲ, ಏನಾದರೂ ಕೂಡ ಹೆದರೋದಿಲ್ಲ ಅಂತ ಒಂದು ಮುಖ್ಯಮಂತ್ರಿ ಅವರು ಅದನ್ನು ಪಾಸಿಟಿವ್ ಆಗಿ ಬಳಸಿಕೊಂಡ್ರೆ ಏನು ಬೇಕಾದರೂ ಚೇಂಜ್ ಮಾಡ್ಬೋದಪ್ಪ, ಅಷ್ಟು ಕೆಪಬಿಲಿಟಿ ಸಿದ್ದರಾಮಯ್ಯ ಅವರಿಗಿದೆ. ಆದರೆ ಅವ್ರಿಗೆ ಅರ್ಥ ಆಗುತ್ತಾ ಇಲ್ಲೋ, ಅವ್ರು ಏನು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಅವರ ಮುಖಚರ್ಯೆಯನ್ನು ನೋಡಿದಾಗ ಸೊ ವೆರಿ ಒಂಥರ ಬೋಲ್ಡ್ ಪರ್ಸನಾಲಿಟಿ, ಮತ್ತು ತುಂಬಾ ಕರೇಜ್ ಇರುವಂಥದ್ದು, ತುಂಬಾ ಧೈರ್ಯ, ಏನು ಬೇಕಾದರೂ ಎದುರಿಸಬಲ್ಲರು, ಏನು ಬೇಕಾದರೂ ಮಾಡಬಲ್ಲರು, ಅಂತಹ ಕೆಚ್ಚದೆ ಅವರಲ್ಲಿ ಉಂಟು. ಸೊ ಅಂತಹ ಒಂದು ಕೆಚ್ಚದನ್ನು ಇಟ್ಕೊಂಡು ಹೋಗುವಂಥ ಯೋಗ ಅವರಿಗೆ ಮುಂದೆ ಕೂಡ ಇದೆ, ಇಲ್ಲ ಅಂತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸೂರ್ಯನ ದಶೆ ಏನುಂಟು ಅದು ಎಂಡ್ ಆಗ್ತಾ ಬರುವುದರಿಂದ ಅಧಿಕಾರ ವರ್ಗದಲ್ಲಂತೂ ಇರುವುದಿಲ್ಲ ಅವರು. ಅಂದರೆ ಮುಖ್ಯಮಂತ್ರಿಯಾಗಿ ಮುಂದೆ ಹೋಗುದು ಆಗುದಿಲ್ಲ, ಕಷ್ಟ ಆಗುತ್ತೆ, ನೋ ಚಾನ್ಸ್, ಆಗುದಿಲ್ಲ ಅಂತ ಹೇಳ್ತೇನೆ. ಯಡಿಯೂರಪ್ಪನವರ ಭವಿಷ್ಯ ಹೇಗಿದೆ? ಮುಂದೆ ಎಲ್ಲಾದ್ರೂ ಯಡಿಯೂರಪ್ಪನವರು ಸಿಎಂ ಆಗುವಂತಹ ಚಾನ್ಸಸ್ಗಳಿದೆಯಾ, ಅಥವಾ ಯಾವುದಾದ್ರೂ ಒಂದು ಜವಾಬ್ದಾರಿಯುತಕ್ಕೆ ಸ್ಥಾನಕ್ಕೆ ಬರಬಹುದಾ ಅನ್ನುವಂಥದ್ದು? ಯಡಿಯೂರಪ್ಪನವ್ರಿಗೆ ಏನಾಗುತ್ತೆ, ಅವರ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ 27 ಫೆಬ್ರವರಿ 1943 ಅಂತ ಉಂಟು, ಮತ್ತೆ 3:30 ಬೆಳಿಗ್ಗೆ ಅಂತ ಉಂಟು ಅವ್ರದ್ದು ಜಾತಕದಲ್ಲಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಅವರಿಗೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಬರ್ತಾ ಉಂಟು. ಅವರಿಗೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಬರಬೇಕಾದ್ರೆ ಅವರಿಗೆ ಆಲ್ಮೋಸ್ಟ್ ಚಂದ್ರ ದಶೆ ನಡೀತಾ ಉಂಟು. ಈಗ ಸದ್ಯದ ಮಟ್ಟಿಗೆ ಚಂದ್ರ ದಶೆ ನಡೀತಾ ಉಂಟು. ಚಂದ್ರ ಈ ಲಗ್ನಿಗೆ ಅಷ್ಟಮಾಧಿಪತಿ ಆತ ಏನು ಮಾಡಿದ, ಅಷ್ಟಮಾಧಿಪತಿ ಚಂದ್ರನಾಗಿ ಆತ ವ್ಯಯಸ್ಥಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದರಿಂದ ಏನಾಯಿತು, ವಿಪರೀತ ಸರಳ ರಾಜಯೋಗ ಅಂತ ಒಂದು ಉಂಟಾಯ್ತು ಅಲ್ಲಿಗೆ. ಅದರಿಂದ ಏನಾಗುತ್ತೆ, ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ, ಅವ್ರಿಗೆ ಏನು ಬೇಕೋ ಅದು ಅವ್ರ ಪಳ್ಳಿಗೆ ಬಂದೇ ಬರ್ತದೆ, ಪರವಾಗಿಲ್ಲ. ಆದರೆ ಯಾವತ್ತಿದ್ರೂ ಕೂಡ ಚಂದ್ರನೇ ಮಾತೃ ಹೃದಯ ಅಂತ, ಚಂದ್ರನೇ ಸಾಫ್ಟ್ ಆಗಿರ್ತಾರೆ. ನೀವೇ ನೋಡಿರ್ತೀರ, ಈ ನಮ್ಮ ಆಡಳಿತ ಪಕ್ಷ ಏನೇ ಮಾಡಿದ್ರು ಕೂಡ ಅವ್ರು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ, ಸಾಫ್ಟ್ ನೇಚರ್ ಇಟ್ಕೊಂಡಿರ್ತಾರೆ. ಈಗ ಕೂಡ ಅಷ್ಟೇ ಹೋರಾಟ ಮಾಡುವಂಥ ಕೆಚ್ಚದೆ ಅವರಲ್ಲಿ ಇಲ್ಲ. ಈಗೇನಾಗುತ್ತೆ, ಇವರಿಗೆ 2018 ಜೂನ್ ವರೆಗೆ ಚಂದ್ರನಲ್ಲಿ ಶನಿ ಭುಕ್ತಿ ಬಂದ್ಬಿಡ್ತದೆ. ಚಂದ್ರನಲ್ಲಿ ಶನಿ ಭುಕ್ತಿ ನಡೀತಾ ಉಂಟು ಅವರಿಗೆ. ಆ ಶನಿ ಏನು ಮಾಡ್ತಾನೆ, ಆ ಚಂದ್ರನನ್ನ ಯಾರು ದಶಾಧಿನಾಥ ಚಂದ್ರ ಇದ್ದಾನೆ, ಶನಿ ನೋಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ, ಸೊ ಡಿಸ್ಟರ್ಬೆನ್ಸ್ ಬಂತಲ್ಲಿ. ಅಲ್ಲಿ ಡಿಸ್ಟರ್ಬೆನ್ಸ್ ಬಂದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಅವರಿಗೂ ಕೂಡ ಈ ಒಂದು ಅಧಿಕಾರ ವರ್ಗದಲ್ಲಿ ಮುಂದುವರಿಯುವಂಥ ಯೋಗ ತೀರಾ ಕಡಿಮೆ ಉಂಟು. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದರ ಜೊತೆಗೆ ಏನಾಗುತ್ತೆ, ಅಧಿಕಾರಕ್ಕೆ ಕಾರಕನಾದಂತಹ ಸೂರ್ಯನ ಮೇಲೆ ಶನಿ ಆಲ್ಮೋಸ್ಟ್ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ. ಸೊ ಇದು ಕೂಡ ಅವರಿಗೆ ಹಿನ್ನಡೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದರ ಜೊತೆಗೆ ಏನಾಗುತ್ತೆ, ಈಗ ಗೋಚರದಲ್ಲಿ ಅವರ ಲಗ್ನದಲ್ಲೇ ಶನಿ ಇದ್ದಾನೆ. ಲಗ್ನದಲ್ಲಿ ಶನಿ ಇದ್ದುಕೊಂಡು ಗುರುವನ್ನು ನೋಡ್ತಾ ಇದ್ದಾನೆ, ತೃತೀಯ ದೃಷ್ಟಿಯಿಂದ ಸೂರ್ಯನನ್ನು ನೋಡ್ತಾ ಇದ್ದಾನೆ. ಮುಖ್ಯಮಂತ್ರಿ ಪದವಿಗೆ ಹೋಗಲಿಕ್ಕೆ ತುಂಬ ಕಷ್ಟ, ಶನಿ ಬಿಡುವುದೇ ಇಲ್ಲ ಅಂತ ಉಂಟು, ನೋ ಚಾನ್ಸ್. ಯಾಕಂದರೆ ಒಂದು ಕಡೆ ಗೋಚರದ ಶನಿಯ ದೃಷ್ಟಿ ಸೂರ್ಯನ ಮೇಲೆ 3ನೇ ದೃಷ್ಟಿ, ಇನ್ನೊಂದು ಕಡೆ ಅವರ ಜಾತಕದಲ್ಲಿರುವಂಥ ಶನಿ, ಮೂಲ ಜಾತಕದಲ್ಲಿರುವ ಶನಿಯ ದೃಷ್ಟಿ ಸೂರ್ಯನ ಮೇಲೆ, ಎರಡೂ ಕೂಡ ಅಲ್ಲಿ ತುಂಬ ಡಿಫಿಕಲ್ಟ್ ಆಗಿ ಬಂದಿರೋದ್ರಿಂದ ಅವರು ಎಲ್ಲೋ ಒಂದು ಕಡೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಈ BJPಯನ್ನು ಮುನ್ನಡೆಸ್ಕೊಂಡು ಅವರೇ ಅಧಿಕಾರ ಮಾಡ್ತಾರೆ, ಅಥವಾ ಮುಖ್ಯಮಂತ್ರಿ ಪದವಿಯನ್ನು ಸ್ವೀಕಾರ ಮಾಡ್ತಾರೆ ಎಂಬುದು ಜಾತಕದಲ್ಲಿ ಇಂಡಿಕೇಶನ್ ಇಲ್ಲ. ಅವರಿಗೆ ಫೇವರೇಬಲ್ ಆಗಬೇಕಾದ್ರೆ 2018 ಜೂನ್ ಬರಬೇಕು, ಆ ನಂತರ ಫೇವರೇಬಲ್ ಆಗುತ್ತೆ, ಅಲ್ಲಿವರೆಗೆ ಆಗಲ್ಲ. ಎಸ್, ಅವರು 4545 ಅನ್ನುವಂಥ ಗಾಡಿ ನಂಬರವನ್ನು ಬಹಳಷ್ಟು ಉಪಯೋಗಿಸ್ತಾ ಇದ್ರು. ಸೊ ಅವರ ಸ್ವಂತ ಗಾಡಿ ನಂಬರ್ ಕೂಡ ಅದೇ ಇದೆ. ಸೊ ಇತ್ತೀಚೆಗೆ ಅವರು ಜನಾಶೀರ್ವಾದ ಅನ್ನುವಂಥ ಯಾತ್ರೆಯನ್ನು ಕೈಗೊಂಡಾಗ ಸೊ ಆ ಒಂದು ಗಾಡಿಗೂ ಕೂಡ ಅದೇ ನಂಬರನ್ನು ರಿಜಿಸ್ಟ್ರೇಷನ್ ಮಾಡಿದ್ರು. ಇದೇನಾದರೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾ? ಸಾಧಾರಣ ಆಗ್ಬೋದು ಅಂತ ಹೇಳ್ತೇನೆ. ಯಾಕಂದರೆ 4545 ಅಂತ ಮಾಡಿದ್ದಾರೆ, ಅದು ಟೋಟಲ್ ಮಾಡಿದಾಗ 9 ಬರುತ್ತೆ. 9 ಬರೋದು ಡೇಟ್ ಆಫ್ ಬರ್ತ್ ಬಂದು 27 ಇದೆ. ಸೊ ಅದಕ್ಕೆ ಬೇಕಾಗಿ ಅವರು ಅದನ್ನು ಕಾಂಬಿನೇಷನನ್ನು ಮಾಡ್ಕೊಂಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನನಗೆ ತಿಳಿದು ಬಂದಂತೆ 4545 ತುಂಬ ಫೇವರೇಬಲ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ಈ 4545 ಎರಡು ಕೂಡ ಅಲ್ಲಿ ಏನಂತೆ, ರಾಹು ಮತ್ತು ಬುಧ, ರಾಹು ಬುಧನ ನಂಬರ್ಸ್ ಅದೆಲ್ಲ ಟೋಟಲ್ ಮಾಡಿದಾಗ 9 ಬರುತ್ತೆ. ಟೋಟಲ್ ಮಾಡಿದ 9 ಬರುತ್ತೆ. ಈಗ 9 ನಂಬರ್ ಅಂತ ಏನು, ಅವರ ಜಾತಕದಲ್ಲಿ 27 ನಂಬರ್ ಅವರಿಗೆ ಬಂದಿರುವಂಥದ್ದು. ಅದರ ಜೊತೆಗೆ BJP ಅದು ನಾನು ಮೊದಲೇ ಹೇಳಿದೆ ವೃಶ್ಚಿಕ ರಾಶಿ ಬರುವಂಥದ್ದಂತ. ಈ ವೃಶ್ಚಿಕ ರಾಶಿ ಬಂದಾಗ ಏನಾಗುತ್ತೆ, ಅದರ ಅಧಿಪತಿ ಕುಜನಾಗಿರ್ತಾನೆ. ಈ ಕುಜನಿಗೆ ಅಲ್ಲಿ ರಾಹುವಿನ ನಂಬರ್ ಕೂಡ ಆಗೋದಿಲ್ಲ, ಈ ಕುಜನಿಗೆ ಅಲ್ಲಿ ಬುಧನ ನಂಬರ್ ಕೂಡ ಆಗೋದಿಲ್ಲ. ಅದರಿಂದ ಅದೊಂದು ಕಾಂಬಿನೇಷನ್ ಏನುಂಟು, ನನಗೆ ಅದೊಂದು ನಗಾಡ್ಲಿಕ್ಕೆ ಬರುತ್ತೆ, ಯಾರು ಇಟ್ಟುಕೊಟ್ರು ಅಂತ. ಆ್ಯಕ್ಚುಲಿ ಅದನ್ನು ಇಡುವ ಹಾಗಿಲ್ಲ, ಡೆಫಿನೆಟ್ಲಿ ಅದು ಹಿನ್ನಡೆ ಅಂತ ಹೇಳ್ತೇನೆ. ಯಾಕಂದರೆ ನಾನು ಅದನ್ನು ನೋಡಿದ್ದೇನೆ,
ಎಲ್ಲೊಂದು ಕಡೆ ಅವರು ಆ ಜನಯಾತ್ರೆಯನ್ನೇ ಮಾಡಬೇಕಾದ್ರೆ ಆ ನಂಬರ್ ಬಳಸ್ಕೊಂಡು ಮಾಡಬೇಕಾದ್ರೆ ಅಲ್ಲಿನೇ ಅವರಿಗೆ ತುಂಬಾ ಇರಿಟೇಷನ್ ಆಗಿರುವಂಥದ್ದು, ಆ ನಂಬರ್ ಹಾಕಿ ಹೋದ ತಕ್ಷಣನೇ ಇರಿಟೇಷನ್ ಆಗಿರೋದು. ಅದರಿಂದ ಅದು ತುಂಬ ಫೇವರೇಬಲ್ ಆಗುವಂಥದ್ದಲ್ಲ. ಅವರ ವೈಯಕ್ತಿಕ ಜಾತಕಕ್ಕೆ ಪರವಾಗಿಲ್ಲ, ಅವ್ರ ಗಾಡಿ ನಂಬರ್ ಇಟ್ಕೊಳ್ಳಿ. ಪಕ್ಷಕ್ಕೆ ಬೇಕಾದಂತೆ ಅದನ್ನು ಇಟ್ಕೊಳ್ಳೋದು ತುಂಬ ತಪ್ಪಾಗುತ್ತೆ, ಆಗುವುದಿಲ್ಲ. ರಾಹು ಮತ್ತು ಬುಧ ಕೆಲಸ ಮಾಡುವಾಗ ಟೋಟಲಿ ಅವರಿಗೆ ಅಲ್ಲಿ ಎಲ್ಲೋ ಒಂದು ಕಡೆ ತುಂಬ ಕೇಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಬರ್ತದೆ. ತುಂಬಾ ಇರಿಟೇಷನ್ ಆಗಿದೆ. ರಾಹುವಿನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಎಲ್ಲವನ್ನು ಕೂಡ ಹಾಳು ಮಾಡಿಬಿಡ್ತಾನೆ, ಯಾವುದನ್ನು ಗೊಜಲು ಮಾಡಿಬಿಡ್ತಾನೆ, ಎಲ್ಲದರೂ ಕೂಡ ಕ್ಲಾರಿಟಿಯನ್ನು ತೋರಿಸೋದಿಲ್ಲ ರಾಹು. ಬುಧ ಏನು ಮಾಡ್ತಾನೆ, ಸಣ್ಣ ಮಗು ಬುಧನಿಗೆ ಸರಿಯಾದ ಬುದ್ಧಿನೇ ಇರಲ್ಲ. ರಾಹು ಜೊತೆ ಸೇರ್ಕೊಂಡ್ಬಿಟ್ಟೆ ಬ್ರಹ್ಮಾಂಡ ಬುದ್ಧಿಯನ್ನೇ ಕೊಡ್ತಾನೆ ಹೊರತು ಒಳ್ಳೆ ಅಧಿಕಾರ ವರ್ಗವನ್ನು ಒಂದು ಖಂಡಿತ ಕೊಡೋದಿಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಅದು ಇಟ್ಟುಕೊಂಡದೇ ನನ್ನ ಲೆಕ್ಕದಲ್ಲಿ ತಪ್ಪು. ಅದು ಅವರ BJPಯ ಅಜೆಂಡಾ ಏನೋ ಅದಕ್ಕೆ ಸಪೋರ್ಟ್ ಮಾಡಲ್ಲ ಡೆಫಿನೆಟ್ ಆಗಿ. ಮುಂದೆ ಈಗ ಕುಮಾರಸ್ವಾಮಿ ಅವರ ಭವಿಷ್ಯ ನೋಡೋದಾದ್ರೆ, ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅವರು ಮುಖ್ಯಮಂತ್ರಿ ಗದ್ದುಗೆಗೆ ಏರ್ಲಿದ್ದಾರಾ? ಅವರ ಭವಿಷ್ಯ ಹೇಗಿದೆ ನೋಡಿ. ಇದು ಏನಾಗುತ್ತೆ ಮುಖ್ಯಮಂತ್ರಿಯವರ ಬಗ್ಗೆ, ಈಗ ಇದಕ್ಕೆ ನಮಗೆ ವಿಶೇಷವಾಗಿ ಜಾತಕನೇ ಬೇಕಾಗಿಲ್ಲ. ನಮಗೆ ಈ ರಾಜಕೀಯ ಸಿಚುವೇಶನ್ ಅನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರು ಕಿಂಗ್ ಮೇಕರ್ ಆಗಿ ಆಗ್ತಾರಂತ. ಯಾಕಂದರೆ ಅವ್ರಿಗೊಂದು 50-60 ಸೀಟ್ ಬಂದರೂ ಕೂಡ, ಎಲ್ಲೋ ಒಂದು ಕಡೆ 40ರಿಂದ 50 ಸೀಟ್ ಬಂದರೂ ಕೂಡ ಕಿಂಗ್ ಮೇಕರ್ ಆಗೋದು ಅವರೇ, ಅದು ನೋ ಡೌಟ್ ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಅವರ ಜಾತಕ ನೋಡಿದಾಗ ನನಗೆ ಸಿಕ್ಕಿದೆ ಡೇಟ್ ಆಫ್ ಬರ್ತ್ ಬೇಕಾದ್ರೆ 16 ಡಿಸೆಂಬರ್ 1959 ಅಂತ ಸಿಕ್ಕಿದೆ. ಅದರಲ್ಲಿ ಟೈಮ್ ಇಲ್ಲ, ಟೈಮ್ ಯಾವ ಸಮಯದಲ್ಲಿ ನೋಡ್ತೇವೆ ಅದೇ ಸಮಯ ಅವ್ರದ್ದು. ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬರ್ತಾ ಉಂಟು ಅವರಿಗೆ ಕೇತು ದಶೆ ನಡೀತಾ ಉಂಟು. ಅವರಿಗೆ ಕೇತು ದಶೆ ತುಂಬ ಸಪೋರ್ಟ್ ಅಂತೂ ಖಂಡಿತ ಅಲ್ಲ. ಇಲ್ಲಿ ಕೇತು ದಶೆ ತುಂಬ ಸಪೋರ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಉಂಟು. ಆದರೆ ಏನಾಗುತ್ತೆ, ಪಕ್ಷಕ್ಕೆ ಬಲಾಬಲಗಳಿವೆ. ಅವರ ತಂದೆ ದೇವೇಗೌಡರನ್ನು ತೆಗೆದುಕೊಂಡಾಗ ಪಕ್ಷಕ್ಕೆ ಏನುಂಟು, ಅವರ JDS ಪಕ್ಷಕ್ಕೆ ಅದು ರೈತರ ಪಕ್ಷಕ್ಕೆ ಸಂಬಂಧಪಟ್ಟಂತೆ 2018 ವಿಶೇಷ ರೀತಿಯಲ್ಲಿ ಬಲಾಬಲಗಳು ಅದಕ್ಕೆ ಬಂದಿರುವುದರಿಂದ ಅವರು ಕಿಂಗ್ ಮೇಕರ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಜಾತಕ ಬೇಕಾದ್ರೆ ಏನೇ ಇರಲಿ ಕಿಂಗ್ ಮೇಕರ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿಯಾಗಿ ಬಂದುಬಿಡ್ತದೆ. ಸೊ ಖಂಡಿತವಾಗಿ ಅದು ಅವರು ಮಾಡಿಯೇ ಮಾಡ್ತಾರೆ, ಕಿಂಗ್ ಮೇಕಿಂಗ್ ಮಾಡಿಯೇ ಮಾಡ್ತಾರೆ, ಡೆಫಿನೆಟ್ ಆಗಿ ಮಾಡ್ತಾರೆ, ನೋ ಡೌಟ್ ಅಂತ ಹೇಳ್ತೇನೆ. ಆದರೆ ಏನಾಗುತ್ತೆ ಗೊತ್ತಾ, ಕಿಂಗ್ ಮೇಕರ್ ಮಾಡಿದರೆ ಅವರು ಏನಾದರೂ ಮುಖ್ಯಮಂತ್ರಿ ಆದರೂ ಸಲೀಸಾಗಿ ಒಂದು 3 ತಿಂಗಳ ಕಾಲ ಓಕೆ ಪರವಾಗಿಲ್ಲ. ಆನಂತರ ಏನಾಗುತ್ತೆ, ಮಿಥುನ ರಾಶಿಗೆ ನಾನು ಮೊದಲೇ ಹೇಳಿದೆ, ಮಿಥುನ ರಾಶಿಗೆ ಶನಿ ದೃಷ್ಟಿಯನ್ನು ಇಟ್ಟು ಬಿಟ್ಟಿದ್ದಾನೆ. ಸೊ ಮಿಥುನ ರಾಶಿ ಅಟ್ರಿಬ್ಯೂಟ್ ಸರಿ ಇರಲ್ಲ. ಈಗ ಶನಿ ಮತ್ತು ಕುಜ ಒಟ್ಟು ಸೇರ್ಕೊಂಡು ಮಿಥುನ ರಾಶಿಯನ್ನು ನೋಡ್ತಾ ಇದ್ದಾರೆ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ. ಈಗ ನೋಡಿ, ಏಪ್ರಿಲ್ 1 ತಾರೀಕು ಬಂದ ನಂತರ ಈ ಕುಜ ಏನು ಮಾಡ್ತಾನೆ, ಶನಿಯನ್ನು ದಾಟಿಕೊಂಡು ಹೋಗ್ತಾನೆ. ಆಗ ವಿಶೇಷ ರೀತಿ ಘರ್ಷಣೆಗಳು, ವಿಶೇಷ ರೀತಿಯಲ್ಲಿ ಅವಘಡಗಳು, ವಿಶೇಷ ಬೆಂಕಿ ಅನಾಹುತಗಳು ಎಲ್ಲ ಕಡೆ ಜರುಗುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ಗೆ ಏನುಂಟು ತುಂಬಾ ಹಿನ್ನಡೆಯನ್ನು ಕೊಡುವಂಥದ್ದು. ಈ ಏಪ್ರಿಲ್ 1 ತಾರೀಕು 10 ತಾರೀಕಿನವರೆಗೆ ತುಂಬ ಜಾಗ್ರತೆ ಮಾಡಬೇಕಂತ ಅವಶ್ಯಕತೆ ಉಂಟು ಎಲ್ರಿಗೂ ಕೂಡ, ಜನಸಾಮಾನ್ಯರಿಗೂ ಕೂಡ. ಅದೇ ರೀತಿ ಅಂತಹ ಒಂದು ಕಾಂಬಿನೇಷನ್ ಈ ವೋಟ್ ಆಗುವಂಥ ಮೂಮೆಂಟಲ್ಲಿ ಇರುವುದಿಲ್ಲ. ಬಟ್ ಶನಿ ಇರ್ತಾನೆ, ಶನಿ ಏನು ಮಾಡ್ತಾನೆ, ಮಿಥುನ ರಾಶಿಯನ್ನು ನಿರಂತರವಾಗಿ ನೋಡ್ತಾ ಇರ್ತಾನೆ. ಅದು ಕೂಡ ಧರ್ಮದ ರಾಶಿಯಲ್ಲಿ ಸೇರಿಕೊಂಡು ಮಿಥುನ ರಾಶಿಯನ್ನು ನೋಡ್ತಾ ಇರ್ತಾನೆ. ಧರ್ಮದ ರಾಶಿಯಲ್ಲಿ ಸೇರಿಕೊಂಡು ಮಿಥುನ ರಾಶಿಯನ್ನು ನೋಡಿದಾಗ ಏನಾಗುತ್ತೆ, ಅಲ್ಲಿ ಈಗ ಗುರುವಿನ ದೃಷ್ಟಿ ಉಂಟು, ಪ್ರೊಟೆಕ್ಷನ್ ಉಂಟು. ಗುರು ಏನು ಮಾಡ್ತಾನೆ, ಜುಲೈ ನಂತರ ಅಥವಾ ವೃಶ್ಚಿಕ ರಾಶಿಗೆ ಬಂದುಬಿಡ್ತಾನೆ. ಆಗ ಗುರುವಿನ ಪ್ರೊಟೆಕ್ಷನ್ ಅಲ್ಲಿಂದ ಹೊರಟೋಗುತ್ತೆ. ಅದರಿಂದ ಏನಾಗುತ್ತೆ, 3 ತಿಂಗಳು ಕಳೆದ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ ಡೌನ್ ಸ್ಟೇಜ್. ನಾನು ಹೇಳಿದ್ದು ಹೋಗುವುದಿಲ್ಲ ಅಂತ. ನನ್ನ ಲೆಕ್ಕದಲ್ಲಿ ಹೆಚ್ಚಂದರೆ ಒಂದು ಇವರು ಕಷ್ಟಪಟ್ಟು ಇದೊಂದು ಮೈತ್ರಿಯನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕಂತ 13 ತಿಂಗಳ ಕಾಲ ವಿಶೇಷ ರೀತಿಯಲ್ಲಿ, ಆನಂತರ ಡೆಫಿನೆಟ್ ಆಗಿರಲ್ಲ. ನೋ. ಸೊ ನಾಮಪತ್ರ ಸಲ್ಲಿಕೆ ಅನ್ನುವಂಥದ್ದು 17ರಿಂದ 25ನೇ ತಾರೀಕುವರೆಗೆ ನೀಡಬೇಕು. ಸೊ ಯಾವ ದಿನ ನೀಡಿದ್ರೆ ಶುಭ ಆಗಿರುತ್ತೆ? ಅದು ಅವರವರ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಓಕೆ, ಸೊ ಅದರಲ್ಲಿ ನಾವು ಮಾತಾಡುವಂಥದ್ದು ಏನಿಲ್ಲ. ಅವ್ರಿಗೆ ಯಾವಾಗ ಬೇಕಾದ್ರೂ ಕೊಡ್ಬೋದು. ಅವರು ವೈಯಕ್ತಿಕ ರೀತಿಯಲ್ಲಿ ಕೇಳಿರ್ತಾರೆ, ಹೋಗಿ ನಮಗೆ ಯಾವುದೀಗ ಫೇವರೇಬಲ್ ಉಂಟು, ಯಾವಾಗ ಕೊಡ್ಬೋದು ಅಂತ ಕೇಳಿರ್ತಾರೆ. ಆ ಮೂಮೆಂಟಲ್ಲಿ ಹೋಗಿ ಸೆಟ್ ಮಾಡಿರ್ತಾರೆ, ಪರವಾಗಿಲ್ಲ. ಅದನ್ನ 17ನೇ ತಾರೀಕು ಇಟ್ಟಿದ್ದಾರೆ ಅಂದರೆ 17ನೇ ತಾರೀಕು ಈ ವರ್ಷಕ್ಕೆ ಫೇವರೇಬಲ್. ಅದು ಯಾರು 17ನೇ ತಾರೀಕು ಕೊಡ್ತಾರೆ ಅವರಿಗೆ ತುಂಬಾ ಫೇವರೇಬಲ್ ಆಗ್ಬೋದು ನನ್ನ ಲೆಕ್ಕದಲ್ಲಿ. 17ನೇ ತಾರೀಕಿಗೆ ಕೊಟ್ಟವರಿಗೆ 17, 18ಕ್ಕೆ ಇಲ್ಲ, 19 ಮತ್ತು 19ಕ್ಕೆ ಇದೆ. ಆದರೆ ಅದು ಫೇವರೇಬಲ್ ಆಗಲ್ಲ. 20ಕ್ಕೂ ಕೂಡ ಇಲ್ಲ, 21ಕ್ಕೆ ಇದೆ. 21ಕ್ಕೆ ಫೇವರೇಬಲ್ ಆಗ್ಬೋದು, 22ಕ್ಕೆ ಫೇವರೇಬಲ್ ಆಗ್ಬೋದು, 23ಕ್ಕೆ ಫೇವರೇಬಲ್ ಆಗ್ಬೋದು. ಅದರಲ್ಲಿ 19 ಮಾತ್ರ ಆಗೋದಿಲ್ಲ. 19, 20 ಫೇವರೇಬಲ್ ಆಗೋದಿಲ್ಲ. ಈ ಬಾರಿಯ ಅಧಿಕಾರದಲ್ಲಿರುವಂತಹ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಪ್ರಮೋದ್ ಮಧ್ವರಾಜ್ ಅವರನ್ನು ತಗೊಂಡ್ರೆ ಅವರು ಮುಂದೆ ಶಾಸಕರಾಗ್ಬೋದಾ, ಮಂತ್ರಿಗಳಾಗ್ಬೋದಾ, ಅವರ ಭವಿಷ್ಯ ಹೇಗಿದೆ? ಪ್ರಮೋದ್ ಮಧ್ವರಾಜನ್ನು ತೆಗೆದುಕೊಂಡಾಗ ನಾನು ತುಂಬ ಮೆಚ್ಚುವಂಥ ನಾಯಕ ಅವರು. ತುಂಬ ಅಂದರೆ ಒಳ್ಳೆ ಜನಹಿತ ಕೆಲಸ ಕಾರ್ಯಗಳನ್ನು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಒಂದೇ ಒಂದು ಬ್ಲ್ಯಾಕ್ ಡಾಟ್ ಹಿಸ್ಟೋರಿಗೆ ಅವರಲ್ಲಿ ಇಲ್ಲ. ಅದರಿಂದ ತುಂಬ ಅವರಿಗೆ ಫೇವರೇಬಲ್. ಯಾಕಂದರೆ ಇಲ್ಲಿ ಅವ್ರು ನಿಂತರಿಂದ ಅವ್ರು ಬರೋದು 100% ಅಂತ. ಅವರಿಗೆ ಮುಂದೆ ಕೂಡ ಶಾಸಕನಾಗಿ ಮುಂದುವರಿಯುವಂಥ ಯೋಗ ಅವರಿಗೆ ಇದ್ದೇ ಇದೆ. ಅವರಿಗೆ ಈ ವರ್ಷ ತುಂಬಾ ಫೇವರೇಬಲ್. ಪ್ರಮೋದ್ ಅವರಿಗೆ ಪಿ ಅಕ್ಷರಲ್ವ, ಅದು ಮೊದಲೇ ಹೇಳಿದ್ದೆ ನಾನು, ಪಿ ಅಕ್ಷರ ತುಂಬಾ ಫೇವರೇಬಲ್ ಆಗುತ್ತೆ. ಯಾರೆಲ್ಲ ಪಿ ಅಕ್ಷರದವರಿದ್ದಾರೆ ಅವರ ಹೆಸರು ತುಂಬಾ ಹೆಸರುವಾಸಿ ಆಗುತ್ತೆ. ಅಂದರೆ ಈ ಇಯರ್ ಎಂಡ್ವರೆಗೆ ಕೂಡ ತುಂಬ ಚೆನ್ನಾಗಿರ್ತಾರೆ. ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತ.
ಇನ್ನೊಂದು ಊಹಾಪೋಹಗಳಿಂದ ಅವರು BJPಗೆ ಬರ್ತಾರೆ, ಕಾಂಗ್ರೆಸ್ಗೆ, ಅದು ಅವರು ವೈಯಕ್ತಿಕ ಬಿಟ್ಟದ್ದು ವೈಯಕ್ತಿಕ ನನಗೆ ಅದರಲ್ಲಿ ನಾವು ಕೈಯಾಡಿಸುವಂತಿಲ್ಲ. ನನ್ನಲ್ಲಿ ಅವರ ಡೇಟ್ ಆಫ್ ಬರ್ತ್ ಖಂಡಿತ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಇಯರ್ನ ಒಂದು ವಿಷಯವನ್ನು ನೋಡಿದಾಗ ಅವರಿಗೆ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಮತ್ತು ಶಾಸಕನಾಗಿ ಮುಂದುವರಿಯುವಂಥ ಯೋಗ ಅವ್ರ ಪಾಲಿಗಂತೂ ಇದ್ದೇ ಇದೆ, ಖಂಡಿತ ಹೋಗ್ತಾರೆ ಅವರು. ಎಸ್, ಈ ಭಾಗದಲ್ಲಿ ಮತ್ತೊಂದು ಮಂಗಳೂರಿನ ಶಾಸಕರಾಗಿರುವಂಥ UT ಖಾದರ್ ಆಗಿರ್ಬೋದು, ಮೊಯಿನುದ್ದೀನ್ ಬಾವ ಆಗಿರ್ಬೋದು, ಅವರೆಲ್ಲರೂ ಕೂಡ ಮುಂದೆ ಶಾಸಕರಾಗಿಯೇ ಮುಂದುವರಿಯುವಂತಹ ಒಂದು ಯೋಗ ಇದೆಯಾ ಅಥವಾ ಹೇಗೆ? ಅವರ ಜಾತಕ ನನ್ನ ಬಳಿ ಇಲ್ಲ. UT ಖಾದರ್ ಮತ್ತು ಮೊಯ್ದೀನ್ ಬಾವನ್ ಅವ್ರದ್ದು ಜಾತಕ ನನ್ನ ಬಳಿ ಇಲ್ಲ. ಬಟ್ UT ಖಾದರ್ ಅಂತ ಏನುಂಟು, ಯು ಮತ್ತು ಟಿ ಮತ್ತು ಖಾದರ್ ಅಂತ ಇಟ್ಕೊಂಡಿದ್ದಾರೆ, ಪರವಾಗಿಲ್ಲ, ಫೇವರೇಬಲ್ ಆಗಿ ಇರ್ತದೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಯೋಗ ಕೂಡ ಈ ಸಾರಿ ಈ ಒಂದು 2018ರಲ್ಲಿ ಹಿನ್ನಡೆ ಸ್ವಲ್ಪ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಮೊಯ್ದೀನ್ ಬಾವನಿಗೂ ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ನಾನು ಹೇಳೋದಾದ್ರೆ ಈ ಬರುವಂತಹ ಏಪ್ರಿಲ್ 1ರಿಂದ 10ನೇ ತಾರೀಕಿನವರೆಗೆ ಅವರೇ ಎಲ್ಲ ರಕ್ಷಣೆ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಬ್ಲ್ಯಾಕ್ ಟಾಟ್ಸ್ ಬೀಳುವಂಥ ಸಾಧ್ಯತೆಗಳು ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಅದನ್ನು ಅವರು ಕಂಟ್ರೋಲ್ ಮಾಡಿಕೊಂಡ್ರೆ ಅವ್ರು ಕೂಡ ಮುಂದುವರಿದ ಯೋಗ ಅವರಿಗೆ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ, ಪರವಾಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ JDS ಮತ್ತು ಕಾಂಗ್ರೆಸ್ ಬಂದಾಗ ಅವ್ರು ಇರ್ಬೋದು, ಬಟ್ 13 ತಿಂಗಳ ನಂತರ ಅಷ್ಟು ಇರುವುದಿಲ್ಲ, ಎಲ್ಲವೂ ಕೂಡ ಮಾಸಿ ಹೋಗುವಂಥದ್ದು. ಸೊ 2018ರ ಟೋಟಲ್ ಒಂದು ಚುನಾವಣೆ ನಡೆದ ನಂತರ ರಾಜಕೀಯ ಭವಿಷ್ಯ ಹೇಗಿರ್ಬೋದು ಕರ್ನಾಟಕ ಜನತೆಗೆ? ಅಂದರೆ ಕೆಲವೊಮ್ಮೆ ಸರ್ಕಾರ ಬಿದ್ದು ಹೋಗುವಂಥ ಚಾನ್ಸಸ್ ಇರ್ತದೆ, ಅಥವಾ ಮುಖ್ಯಮಂತ್ರಿಗಳು ಗದ್ದುಗೆಗೆ ಏರ್ತಾರೆ, 3 ತಿಂಗಳಲ್ಲಿ ಕೆಳಗಿಳಿಯುವಂಥದ್ದು, ಬೇರೆ ಒಂದು ಮುಖ್ಯಮಂತ್ರಿ ಆಗುವಂತಹ ಯೋಗಗಳು ಕೂಡ ಇರ್ತದೆ. ಟೋಟಲ್ ರಾಜಕೀಯ ಹೇಗಿರ್ಬೋದು? ನನ್ನ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ಮರು ಚುನಾವಣೆ ಆಗ್ಬೋದು ಏನು ಅನ್ನೋಂಥ ಹಂತಕ್ಕೆ ಬರ್ಬೋದು ಅದು. ಯಾಕಂದರೆ 2019ಕ್ಕೆ ಈಗಲ್ಲ, ಒಂದು 13 ತಿಂಗಳು ಕಳೆದ ನಂತರ. ಯಾಕಂದರೆ ಎಲ್ಲಿ ಕೂಡ ಗ್ರಹ ಬಲಗಳು ತುಂಬ ಫೇವರೇಬಲಿ ಕಾಣಿಸ್ತಾ ಇಲ್ಲ. ಇನ್ನೇನಾಗುತ್ತೆ ಅಂದರೆ ಗುರು ಏನು ಮಾಡ್ತಾನೆ, ಗುರು ವೃಶ್ಚಿಕ ರಾಶಿಗೆ ಬಂದುಬಿಡ್ತಾನೆ. ವೃಶ್ಚಿಕ ರಾಶಿ ಅಂದರೆ ನೈಸರ್ಗಿಕ ಜನ್ಮಗಳಲ್ಲಿ ಅಷ್ಟಮದ ಭಾವ, ರಂಧ್ರ ಭಾವ ಅಂತ ಕರಿತೇವೆ. ವೃಶ್ಚಿಕ ರಾಶಿಗೆ ಗುರು ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಈ ರಾಜಕೀಯ ವ್ಯಕ್ತಿಗಳಿಗೆ ಸಮೇತ ಕಂಟಕಗಳು ಉಂಟಾಗುವಂಥ ಸಾಧ್ಯತೆಗಳು, ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಯಾರಿಗಾದರೂ ತುಂಬಾ ತೊಂದರೆಗಳು ಉಂಟಾಗ್ತವೆ. ಅದರ ಜೊತೆಗೆ ಏನಾಗುತ್ತೆ, ನಾನು ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೇನೆ, CGLS ಅಕ್ಷರ ಯಾರಿಗೆಲ್ಲ ಉಂಟು ಅವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಅವರಿಗೆ ಸಾಧಾರಣ ಮಟ್ಟಿಗೆ ಜುಲೈವರೆಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವರೆಲ್ಲ ತುಂಬ ಗಮನ ಕೊಡಬೇಕಂತ ಅವಶ್ಯಕತೆ ಉಂಟು. ಅದರಿಂದ ಈ ವರ್ಷದ ಮಟ್ಟಿಗೆ ಚುನಾವಣೆ ಬಂದಾಗ ಮಾತ್ರ ಮುಖ್ಯಮಂತ್ರಿಯ ಬದಲಾವಣೆ, ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಬರುವ ವರ್ಷ ಮಾತ್ರ ಹೇಳಕ್ಕಾಗಲ್ಲ, ಬರುವ 2019ನಲ್ಲಿ. ಸೊ ವಿರೋಧ ಪಕ್ಷಗಳಾಗಿ ಬರುವಂತಹ ಪಕ್ಷಗಳು ಯಾವ ರೀತಿ, ಅಂದರೆ ಆಡಳಿತ ಅಥವಾ ವಿರೋಧ ಪಕ್ಷವಾಗಿ ಯಾವ ರೀತಿ ಒಂದು ಜನರಿಗೆ ಫೇವರ್ ಆಗಬಹುದು? ವಿರೋಧ ಪಕ್ಷದಲ್ಲಿ ಬರಬೇಕಾದ್ರೆ ಈಗ ಇವರು ಬಂದ ನಂತರ BJPನೇ ಇರುವಂಥದ್ದು. ಸೊ BJPಯಲ್ಲಿ ಎಲ್ಲೋ ಒಂದು ಕಡೆ ನಾಯಕತ್ವವನ್ನು ಬದಲಾವಣೆ ಮಾಡಿದರೆ ಅದು ತುಂಬ ಫೇವರೇಬಲ್ ಆಗ್ಬೋದು ಅಂತ ಹೇಳಿದೆ. ನಾನು ಹೇಳೋದಾದರೆ ಈಗ ಅನಂತಕುಮಾರ್ ಹೆಗಡೆ ಅವರಂಥ ಒಂದು ಫೈರ್ ಬ್ರ್ಯಾಂಡನ್ನು ಇಟ್ಕೊಂಡ್ರೆ, ಈವನ್ ಈ ಮೂಮೆಂಟಲ್ಲಿ ಕೂಡ ಫೈರ್ ಬ್ರ್ಯಾಂಡ್ ಅಂತಹ ಒಬ್ಬ ನಾಯಕನನ್ನು BJP ಆರಿಸಿಕೊಂಡು ಬಂತು ಅಂತಾದರೆ ನಾಳೆ ತಡೆಯುವವರು ಇರುವುದಿಲ್ಲ BJP 100%. ಇದು ನಾಯಕತ್ವದ ಕೊರತೆಯಿಂದಲೇ ಈಗ ಹಿನ್ನಡೆಯನ್ನು ಅನುಭವಿಸುವಂಥ ಯೋಗ ನಮ್ಮ ಪಾಲಿಗೆ. ಈಗ ಓಟ್ ಆಯಿತು, ಅಮಿತ್ ಶಾ ಅಥವಾ ಅವರ ಇದಕ್ಕೆ ಬುದ್ಧಿ ಬಂತು, ಅವರಿಗೆ ಆ ಗ್ರೂಪ್ಗೆ ಬುದ್ಧಿ ಬಂತು, BJP ಆಡಳಿತಕ್ಕೆ ಬುದ್ಧಿ ಬಂತು, ಆಗ ಕೂಡ ಅವರು ಚೇಂಜ್ ಮಾಡಿದ್ರು ಕೂಡ ಮತ್ತೆ ಕೂಡ ಯೋಗ BJPಗೆ. 2019 BJPಗೆ ಫೇವರೇಬಲ್, ತುಂಬ ಫೇವರೇಬಲ್ ಆಗುತ್ತೆ. ಸೊ ಈ 3 ಪಕ್ಷಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ, ಸೊ ಆ ಒಂದು ಅಧಿಕಾರ ಸಂಪೂರ್ಣವಾಗಿ 5 ವರ್ಷ ಆಡಳಿತ ನಡೆಸಬಹುದಾ? ನೋ ಚಾನ್ಸ್, ಆಗುವುದೇ ಇಲ್ಲ. ನೋ ಚಾನ್ಸ್, ಆಗುವುದೇ ಇಲ್ಲ. ಯಾಕಂದರೆ ಮಿಥುನ ರಾಶಿ, ಮೈತ್ರಿಯ ರಾಶಿ ಏನುಂಟು ಅದರ ಮೇಲೆ ಶನಿ ದೃಷ್ಟಿ ಇಟ್ಟುವುದರಿಂದ ಅವರನ್ನೆಲ್ಲಿ ಹೋಗ್ಲಿಕ್ಕೆ ಬಿಡ್ತಾನೆ. ಗುರು ಇರುವ ಅಲ್ಲಿಗೆ ಪ್ರೊಟೆಕ್ಷನ್, 3 ತಿಂಗಳಿದ್ದಾನೇನು ಗುರು, ಅಲ್ಲಿವರೆಗೆ ಪ್ರೊಟೆಕ್ಷನ್, ಆನಂತರ ಇರುವುದೇ ಇಲ್ಲ. ಎಲ್ಲಿ ಮಾಡ್ತಾರೆ? ನೋ ಚಾನ್ಸ್, ಆಗುವುದೇ ಇಲ್ಲ. ಯಾರಾದರೂ ಒಬ್ಬರೇ ಬಂದರೆ ಪರವಾಗಿಲ್ಲ, ಬಟ್ ಮೈತ್ರಿ ಮಾಡ್ಕೊಂಡಾಗ ಮಿಥುನ ರಾಶಿ ಚೆನ್ನಾಗಿರಬೇಕು. ಯಾವುದೇ ಮೈತ್ರಿ, ನೀವೊಂದು ನಾಳೆ ಯಾರಾದರೂ ಪಾರ್ಟ್ನರ್ಶಿಪ್ ಆಗಿ ಬಿಸ್ನೆಸ್ಸನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿ ಚೆನ್ನಾಗಿರಬೇಕು. ಮಿಥುನ ರಾಶಿಯ ಅಧಿಪತಿ, ಮಿಥುನ ರಾಶಿಯ ಮೇಲೆ ಯಾವುದೇ ಬ್ಯಾಡ್ ಎಫೆಕ್ಟ್ಸ್ ಇರಬಾರ್ದು. ಬ್ಯಾಡ್ ಎಫೆಕ್ಟ್ ಇದ್ರೆ ನಿಮ್ಮ ಮೈತ್ರಿ ಮುರಿದೋಯ್ತು ಅಂತಲೇ ಲೆಕ್ಕ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಈಗ ಗೋಚರದಲ್ಲಿ ಮಿಥುನ ರಾಶಿಯ ಮೇಲೆ ಕುಜ ಮತ್ತೆ ಶನಿ ಇಬ್ಬರು ಕೂಡ ನೋಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಇಷ್ಟು ಪ್ರೆಷರ್ ಇರ್ತದಲ್ವ, ಅದು ಅವರನ್ನೇ ಕೇಳಿ ತಿಳ್ಕೊಳ್ಬೇಕು. ತಲೆ ಎಲ್ಲರದ್ದು ಬಿಸಿ ಇರ್ತದೆ, ವಿಶೇಷ ಕಾಂಗ್ರೆಸ್ನವ್ರದ್ದು ವಿಶೇಷ ರೀತಿಯಲ್ಲಿ ತಲೆ ಬಿಸಿ. ನೀವು ಮಾತಾಡ್ಲಿಕ್ಕೆ ಹೋದ್ರೆ ಹೊಡಿಲಿಕ್ಕೆ ಬರ್ಬೋದು, ಆ ರೀತಿ ಉಂಟು. ಏನು ಮಾಡೋಕ್ಕಾಗಲ್ಲ. ಈಗ ಇನ್ನೊಂದು 10 ದಿನಗಳ ಕಾಲ ಅಂತೂ ವಿಶೇಷ ರೀತಿಯಲ್ಲಿ ಜಾಸ್ತಿ ಆಗಿರ್ತದೆ, ಆನಂತರ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಗುರು ತುಲಾ ರಾಶಿಯನ್ನು ದಾಟಿ ವೃಶ್ಚಿಕ ರಾಶಿಗೆ ಬಂದ ನಂತರ ಮೈತ್ರಿಯಲ್ಲಿ ತೊಂದರೆ ಉಂಟಾಗುತ್ತೆ. ಆಗುವುದೇ ಇಲ್ಲ, ನೋ ಚಾನ್ಸ್ ಅಂತ ಹೇಳ್ತೇನೆ. ನೋ ಚಾನ್ಸ್, ಆಗುವುದೇ ಇಲ್ಲ, ಮುಂದುವರಲಿಕ್ಕೆ ಬಿಡುವುದೇ ಇಲ್ಲ. ಅದರಲ್ಲಿ ಕೂಡ ವಿಶೇಷತೆ ಏನಂದರೆ, ಈಗ
ಈ ಕರ್ನಾಟಕ ಅಂತ ಒಂದು ಸ್ಟೇಟನ್ನು ತೆಗೆದುಕೊಂಡಾಗ ಕೆ ಅಕ್ಷರಕ್ಕೆ ಅದು ಮಿಥುನ್ ರಾಶಿಯಲ್ಲಿ ಬರುವಂಥದ್ದು, ಹರಿದ್ರ ನಕ್ಷತ್ರ ಮಿಥುನ್ ರಾಶಿಯಲ್ಲಿ ಕೆ ಅಕ್ಷರ ಬರುವಂಥದ್ದು ತುಂಬ ಬ್ಯಾಡ್ ಅಂತ ಹೇಳ್ತಾನೆ ಈಗಿನ ಮಟ್ಟಕ್ಕೆ. ಇನ್ನೂ ಕೂಡ ಶನಿ ಎಲ್ಲಿವರೆಗೆ ದೃಷ್ಟಿ ಇಟ್ಟಿರ್ತಾನೆ ಈ ಕರ್ನಾಟಕದ ಮಟ್ಟಿಗೆ ಅಭಿವೃದ್ಧಿಯ ಮಟ್ಟಿಗೆ ತುಂಬಾ ಬ್ಯಾಡ್ ಅಂತ ಹೇಳ್ತೇನೆ. ಸೊ ತುಂಬ ಬ್ಯಾಡ್ ಆಗಿರ್ತದೆ. ಅಂದರೆ ಸಾಧಾರಣ ಮಟ್ಟಿಗೆ 2019 ಎಂಡ್ವರೆಗೆ ಶನಿ ಅಲ್ಲಿಂದ ಚೇಂಜ್ ಆಗುವವರೆಗೆ, ಶನಿ ಧನು ರಾಶಿಯನ್ನು ದಾಟಿ ಮಕರ ರಾಶಿಗೆ ಬರುವಲ್ಲಿವರೆಗೆ ತೊಂದರೆನೇ ಮಾತ್ರ. ಇಲ್ಲಿಗೆ ಯಾರೇ ಅಧಿಕಾರಕ್ಕೆ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾರೇ ಬಂದರೂ ಕೂಡ ಇಲ್ಲಿಯ ಜನತೆಗೆ ಸರಿಯಾದ ನೆಮ್ಮದಿ ಇರುವುದಿಲ್ಲ. ಯಾವುದರಲ್ಲಿ ಕೂಡ ಪ್ರಾಬ್ಲಮ್ ವಿಶೇಷ ರೀತಿಯಲ್ಲಿ ಇರ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ರೈತರು ಇನ್ನಷ್ಟು ತೊಂದರೆಗಳಿಗೆ ಒಳಗಾಗುವಂತೆ ಇರ್ತಾರೆ. ಇದರಲ್ಲಿ ಯಾರೆಲ್ಲ ತುಂಬ ಚೆನ್ನಾಗಿ ನಾವು ಬಿಸ್ನೆಸ್ಸಲ್ಲಿ ಮುಂದುವರಿಬೇಕಂತಿದ್ರೆ ಅವರೆಲ್ಲ ಹೊಡೆತ ತಿನ್ನುವಂಥ ಸಾಧ್ಯತೆ ತುಂಬ ಜಾಸ್ತಿ ಉಂಟು. ಆಗುವುದಿಲ್ಲ. ಇನ್ನೂ 1.5 ವರ್ಷಗಳ ಕಾಲ ನಮ್ಮ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಸಾಮಾನ್ಯ ಜನತೆಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಇದೆ. ತುಂಬ ಕೇರ್ಫುಲ್ ತಗೊಳ್ಬೇಕು. ಎಲ್ಲಿ ಹೋಗೋದಾದ್ರೂ ಕೂಡ, ಎಲ್ಲಿ ಬರೋದಾದ್ರೂ ಕೂಡ ಕೇರ್ ತಗೊಂಡೇ ಹೋಗಬೇಕು, ಕೇರ್ ತಗೊಂಡೇ ಬರಬೇಕು, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನಷ್ಟು ಚರ್ಚೆಗಳನ್ನು ಮುಂದುವರಿಸೋಣ ಈ ಒಂದು ಚುನಾವಣೆಯ ಬಗ್ಗೆ ಒಂದು ಪುಟ್ಟ ವಿರಾಮದ ನಂತರ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ರಾಜಕೀಯ ಭವಿಷ್ಯ ಅನ್ನುವಂಥದ್ದು, ಯಾರ ಪಾಲಿಗೆ ಮುಖ್ಯಮಂತ್ರಿ ಗದ್ದುಗೆ ಅನ್ನುವಂಥದ್ದು ಬರಲಿದೆ, ಹಾಗೆ ಯಾವ ಪಕ್ಷ ಆಡಳಿತಕ್ಕೆ ಬರಲಿದೆ ಅನ್ನುವಂಥದ್ದು, ಸಮ್ಮಿಶ್ರ ಸರ್ಕಾರ ರಚನೆ ಆದ್ರೆ ಯಾವ ರೀತಿ ಆಡಳಿತ ಜನತೆಗೆ ನೀಡಬಹುದು ಅನ್ನುವಂಥ ವಿಚಾರದ ಕುರಿತು ಚರ್ಚೆನ ಮಾಡ್ತಾ ಇದ್ವಿ. ವಿಜಯರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಸಂಖ್ಯಾ ಜ್ಯೋತಿಷಿಗಳು. ಸರ್, ನಾವೀಗ ಮಾತನಾಡ್ತಾ ಇದ್ವಿ ಚುನಾವಣೆಯ ಬಗ್ಗೆ. ಸೊ ಈ ಒಂದು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಚಾರಕ್ಕೋಸ್ಕರನ ಅಥವಾ ತಮ್ಮ ರಾಜಕೀಯ ಬೇಳೆ ಬೇಯಿಸಲಿಕ್ಕೋಸ್ಕರನ ಅಥವಾ ಗಿಮಿಕ್ಕೋಸ್ಕರನ, ಟೋಟಲ್ ಆಗಿ ಒಬ್ಬೊಬ್ರು ಒಂದೊಂದು ಪಕ್ಷದವರು ಒಂದೊಂದು ರೀತಿಯಂತ ಜನರ ಸೆಂಟಿಮೆಂಟ್ ಇಟ್ಕೊಂಡು ಮಾತನಾಡಿದ್ರು. ಒಬ್ರು ಹೇಳಿದ್ರು ರಾಷ್ಟ್ರೀಯ ನಾಯಕರು ದೇವಸ್ಥಾನಕ್ಕೆ ಹೋಗುದಿಲ್ಲ ಅಂತ, ಮತ್ತೊಬ್ರು ಕೋಮುಗಲಭೆಯ ವಿಚಾರವಾಗಿ ಮತೀಯ ಬಣ್ಣವನ್ನ ಬೆಳೆದ್ರು. ಹಾಗೇನೆ ಇನ್ನೊಬ್ರು ರೈತರಿಗೆ ಸಹಕಾರ ನೀಡುವುದಿಲ್ಲ, ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ರೆ ಸರ್ಕಾರ ಅನ್ನುವಂಥದ್ದು ಸಂಪೂರ್ಣ ವಿಫಲವಾಗಿದೆ ಅನ್ನುವಂಥದ್ದು. ಸೊ ಆಡಳಿತ ಪಕ್ಷವಾಗಿರ್ಬೋದು, ವಿರೋಧ ಪಕ್ಷವಾಗಿರ್ಬೋದು, ಹಾಗೆ ಆಡಳಿತಕ್ಕೆ ಬರಬೇಕು ಅನ್ನುವಂಥ ಆಕಾಂಕ್ಷೆ ಇರುವಂತಹ JDS ಪಕ್ಷ ಆಗಿರ್ಬೋದು, ತಮ್ಮದೇ ಆದ ರೀತಿಯಲ್ಲಿ ರಾಜಕೀಯ ಗಿಮಿಕ್ ಗಳನ್ನ ಬಳಸ್ಕೊಂಡಿದೆ. ಸೊ ಈ ರೀತಿಯಾದಂತಹ ಮತೀಯ ಬಣ್ಣಗಳನ್ನ ಬೆಳೆಯುವಂಥದ್ದು ಅಥವಾ ಒಬ್ಬರ ಮೇಲೆ ಒಬ್ಬರ ಕೆಸರೆರ ಚಾಟಗಳು, ಇದೆಲ್ಲ ವರ್ಕೌಟ್ ಆಗಬಹುದಾ? ನೀವು ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಿ ಅಲ್ವಾ? ಸೊ ಇದರಲ್ಲಿ ಏನಾಗುತ್ತೆ, ಮತೀಯ ನೋಡಿ ಒಂದು ಸಹಜ ರೀತಿಯಲ್ಲಿ ಬರುವಂಥದ್ದು ಎಲ್ಲ ಕಡೆ ಕೂಡ. ಈಗ ವೋಟ್ ಹತ್ತಿರ ಬಂತು ಅಂತಾದರೆ ಆಡಳಿತ ಪಕ್ಷ ಏನು ಮಾಡ್ತದೆ, ಅಲ್ಲಿ ಯಾರೆಲ್ಲ ಜೈಲಲ್ಲಿ ಇರ್ತಾರೆ ಅವರನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಜನರ ಒಲವನ್ನು ಗಳಿಸ್ಕೊಳ್ಳೋಕೆ, ಅವರ ಜನರ ಒಲವನ್ನು ಗಳಿಸ್ಕೊಳ್ಳೋಕೆ. ಓಕೆ, ಇಂತಹ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿರುವಾಗ ಮತೀಯ ಗಲಭೆಗಳನ್ನು ಹಚ್ಚುವುದಾಗಲಿ ಅಥವಾ ಮತೀಯ ಗಲಭೆಗಳನ್ನು ಮಾಡುವುದಾಗಲಿ ಅದು ಮಾಮೂಲಾಗಿರ್ತದೆ, ಅವ್ರು ಮಾಡಿಯೇ ಮಾಡ್ತಾರೆ. ಈಗ ನೋಡಿ, ಇದು ವೀರಶೈವ ಮತ್ತು ಲಿಂಗಾಯತ. ಓಕೆ, ಅದರ ಬಗ್ಗೆ ನಾನೊಂದು ಪ್ರೆಡಿಕ್ಟ್ ಮಾಡಿದೆ. ವೀರಶೈವ ಲಿಂಗಾಯತದ್ದು ಅದು ಧರ್ಮಕ್ಕೆ ಸಂಬಂಧಪಟ್ಟದೆ, ವಿರೋಧವನ್ನು ಬೆಳೆಸ್ಕೊಳ್ತಾರೆ ವಿನಃ ಬೇರೆ ಏನು ಕೂಡ ಆಗೋದಿಲ್ಲ ಅಂತ. ಆದರೆ ಈಗೇನು ಮಾಡಿದರೆ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದನ್ನು. ಓಕೆ, ಸೊ ವೀರಶೈವ ಧರ್ಮಾಯುತ ಈಗೇನು ಧರ್ಮವಾಗಿ ಅದು ಪ್ರತ್ಯೇಕ ಧರ್ಮ ಬಂದುಬಿಡ್ತಾ ಒಂದು ಪ್ರಶ್ನೆ. ಓಕೆ, ಅದು ಪ್ರತ್ಯೇಕವಾಗಿ ಧರ್ಮವಾಗಿ ಬಂದುಬಿಟ್ರೆ ಅದರಲ್ಲೇ ಕೆಲವರು ವಿರೋಧಿಗಳಿದ್ದಾರೆ, ಅದು ಬೇಡ ಅಂತ ಅನ್ನುವರು ಕೂಡ ಅದರ ಒಳಗಿಟ್ಟಿದ್ದಾರೆ. ಈಗ ಏನಾಗುತ್ತೆ, ಧರ್ಮ ಒಡೆಯುವ ಕಾರ್ಯ ಇದು ಆ್ಯಕ್ಚುಲಿ ಆಗಬಾರ್ದು. ಬಟ್ ಯಾವುದೋ ಒಂದು ಅವರ ಹಿತಕ್ಕೋಸ್ಕರನೋ ಅಥವಾ ಜನರ ಹಿತಕ್ಕೋಸ್ಕರನೋ ಅವರು ಮಾಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಾಗಲ್ಲ. ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂದರೆ, ಧರ್ಮ ಒಡೆಯುವಂತಹ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ಆ ಮಾತುಕತೆ ಯಾವಾಗ ಜಾಸ್ತಿ ಆಗಿದೆ ಅಂದರೆ, ಯಾವಾಗ ಶನಿ ಧನುರಾಶಿಯಲ್ಲಿದ್ದುಕೊಂಡು, ಧರ್ಮದ ರಾಶಿಯಲ್ಲಿದ್ದುಕೊಂಡು ಅದನ್ನು ಕುಜ ಹೋಗಿ ಮೀಟ್ ಮಾಡಿದ ಆ ಮೂಮೆಂಟಲ್ಲಿ, ಕುಜ ಹೋಗಿ ಧನುರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟ, ಶನಿ ಜೊತೆಗೆ ಯುತಿಯಲ್ಲಿ ಬಂದುಬಿಟ್ಟ, ಆ ಮೂಮೆಂಟಲ್ಲಿ ಆದರೆ ಧರ್ಮದ ವಿಚಾರ ಮಾತಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಓಕೆ, ಈಗ ಡಿಸಿಷನ್ ಏನುಂಟು, ಡಿಸಿಷನ್ ತಗೊಂಡಂತಹ ಸಮಯದಲ್ಲಿ ಕುಜ ಮತ್ತು ಶನಿ ಧನುರಾಶಿಯಲ್ಲಿ, ಧರ್ಮದ ರಾಶಿಯಲ್ಲಿ ಇನ್ನೂ ಕೂಡ ಇದ್ದಾರೆ. ಡಿಸಿಷನ್ ಮೇಕಿಂಗ್ಗೆ ಅದು ಈಗ ಕೇಂದ್ರಕ್ಕೆ ಹೋಗಿರಬೇಕು. ಏನಿದು ಫೇವರಬಲ್ ಆಗುತ್ತಾ? ನಾನು ಹೇಳ್ತೇನೆ ಆಗಲ್ಲ.
ಶನಿ ಬಿಡಲ್ಲ ಅಲ್ಲಿ, ಶನಿ ಬಿಡೋಕ್ಕೆ ಚಾನ್ಸಸ್ಸೇ ಇಲ್ಲ ಯಾವುದೇ ಕಾರಣ ಕೂಡ. ನಿಮಗೆ ಆದರೂ ಕೂಡ ಅದರಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ತೀರ ನೀವು, ನೋ ಚಾನ್ಸ್ ಅಂತ ಹೇಳ್ತೇನೆ. ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅದರಿಂದ ಯಾಕಂದರೆ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಗ್ರಹಗಳ ಬಲಾಬಲಗಳನ್ನು ನೋಡ್ಕೊಂಡು ಮಾಡಬೇಕು. ಗುರು ಏನು ಮಾಡ್ತಾ ಇದ್ದಾನೆ, ಯಾಕಂದರೆ ಪ್ರತಿಯೊಂದಕ್ಕೂ ಡಿಸ್ಟರ್ಬೆನ್ಸ್ ಶನಿಯೇ ಕೊಡುವವ ಅಲ್ಲಿ, ಗೊತ್ತಾಯ್ತಾ? ಈ ಪ್ರತಿಯೊಂದು ವಿಚಾರದಲ್ಲೂ ಡಿಸ್ಟರ್ಬೆನ್ಸ್ ಶನಿ. ಕುಜ ಏನು ಮಾಡ್ತಾನೆ, ಶನಿಗೆ ಬಲವನ್ನು ಕೊಡ್ತಾನೆ. ಕುಜ ಅಂದರೆ ಬೆಂಕಿ, ಶನಿ ಅಂದರೆ ಗಾಳಿ, ಇಬ್ಬರು ಕೂಡ ಉರಿತಾ ಇರ್ತಾರೆ ವಿಶೇಷ ರೀತಿಯಲ್ಲಿ. ಈಗ ಧರ್ಮದ ರಾಶಿಯಲ್ಲಿ ಅದೆರಡು ಉರಿಬೇಕಾದ್ರೆ ಧರ್ಮಗಳ ಬಗ್ಗೆ ಉರಿ ಬಂದೇ ಬರ್ತದೆ. ಎಲ್ಲ ಕಡೆ ಕೂಡ ಧರ್ಮಗಳ ಬಗ್ಗೆ ಉರಿನೇ ಇರ್ತದೆ ಅಲ್ವಾ? ನಿನ್ನ ಧರ್ಮ ಅದು, ನಿನ್ನ ಧರ್ಮದ್ದು, ನೀನು ಹಾಗೆ ಮಾಡಿದ್ದೀನಿ, ಇದು ಎಲ್ಲ ಕಡೆ ಕೂಡ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಹೆಸರು ಬರುವಂಥದ್ದು ಲಿಂಗಾಯತ ಮತ್ತು ವೀರಶೈವ ಧರ್ಮದವರು. ಈಗ ಅದನ್ನು ಕೇಂದ್ರ ಕಳಿಸಿಕೊಟ್ಟಿದ್ದೀನಿ, ನನಗಂತೂ ಗೊತ್ತಿಲ್ಲ. ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ, ನೋ ಸಕ್ಸಸ್ ಇಲ್ಲ. ಯಾಕಂದರೆ ಶನಿ ಮತ್ತು ಕುಜ ಧರ್ಮದ ರಾಶಿಯಲ್ಲಿರುವಾಗ ನೀವು ಈ ಡಿಸಿಷನ್ ತೆಗೆದುಕೊಂಡಿದ್ದೀರಾ, ಈ ಡಿಸಿಷನ್ ರಾಂಗ್ ಡಿಸಿಷನ್, ಖಂಡಿತದ್ದು ಸಕ್ಸಸ್ ಆಗಲ್ಲ. ನಿಮ್ಮ ಹಿತಾಸಕ್ತಿಗೆ ಬೇಕಾಗಿ ನೀವು ಈ ಡಿಸಿಷನ್ನ ತೆಗೆದುಕೊಂಡಿರ್ಬೋದು, ಬಟ್ ಫ್ಯೂಚರಲ್ಲಿ ಇದರ ಕರ್ಮಗಳೇನು ಅದನ್ನು ಅನುಭವಿಸಲೇಬೇಕು ನೀವು. ನೋ ಚಾನ್ಸ್ ಅಂತ ಹೇಳಿದ್ರೆ ಆಗೋದಿಲ್ಲ, ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಧರ್ಮದ ರಾಶಿಯಲ್ಲಿ ಬಂದು ಗುರು ಶನಿ ಸೇರಿಕೊಂಡಾಗ ಅಲ್ಲಿ ಯುದ್ಧವನ್ನೇ ಉಂಟು ಮಾಡಬಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಸೊ ಮುಖ್ಯಮಂತ್ರಿಗಳು ಆಯಿತು, ಈಗ ಮುಖ್ಯಮಂತ್ರಿಗಳಿಗಿಂತ ಕೆಲವು ಪ್ರಭಾವಿ ನಾಯಕರುಗಳು ಕೂಡ ಪಕ್ಷದಲ್ಲಿದ್ದಾರೆ. ಮೊದಲನೇದಾಗಿ ನೋಡೋದಾದ್ರೆ DK ಶಿ, ಈಗಾಗಲೇ ಅವರ ಮೇಲೆ IT ರೈಡ್ ಕೂಡ ಆಯಿತು, ಬಹಳಷ್ಟು ಪ್ರಾಬ್ಲಮ್ ಅಲ್ಲಿದ್ದಾರೆ. ಆದರೆ DK ಶಿವಕುಮಾರ್ ಅಂದರೆ ಒಂದು ರೀತಿಯಾದಂತಹ ಬೇರೆ ರೀತಿಯಾದಂತಹ ಚಾರ್ಮ್ ಇದೆ. ಸೊ ಅವರ ರಾಜಕೀಯ ಭವಿಷ್ಯ ಹೇಗಿದೆ ನೋಡಿ? ಅವ್ರಿಗೆ ಏನಾಗುತ್ತೆ, DK ಶಿವಕುಮಾರ್ ಅವ್ರದ್ದು ಡೇಟ್ ಆಫ್ ಬರ್ತ್ ನನ್ನಲ್ಲಿಲ್ಲ, ನಾನು ಪ್ರಶ್ನೆಗಳಲ್ಲಿ ಹಾಕಿಬಿಟ್ಟಿದ್ದೇನೆ. ಪ್ರಶ್ನೆಗಳಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಶುಕ್ರ ದಶೆ ನಡೀತಾ ಉಂಟು. ಅವರಿಗೆ ಶುಕ್ರ ಇದ್ದಾನೆ ಅಶ್ವಿನಿ ನಕ್ಷತ್ರದಲ್ಲಿ. ಆ ಶುಕ್ರನನ್ನು ಗುರು ನೋಡ್ತಾ ಇದ್ದಾನೆ. ಅಂದರೆ ಅವರು ಏನೇ ಆದರೂ ಕೂಡ ಬಚಾವ್ ಆಗ್ತಾರೆ ಅಂತ ಉಂಟು. ಅವ್ರಿಗೆ ಏನೇ ಬೇಕಾದರೂ ಆಗಲಿ, ಓಕೆ, IT ರೈಡ್ ಆಗಲಿ, ನಾಳೆ ಜೈಲಿಗೆ ಆಗಲಿ ಅಥವಾ ಏನೇ ಮಾಡಲಿ, ಬಟ್ ಅವ್ರು ಬಚಾವ್ ಆಗ್ತಾರೆ ಅಂತ ಇಂಡಿಕೇಶನ್ ಜಾತಕದಲ್ಲಿ ಉಂಟು. ಅವ್ರು ಬಚಾವ್ ಅಂತೂ ಆಗಿ ಆಗ್ತಾರೆ. ಓಕೆ, ಆನಂತರ ಏನಾಗುತ್ತೆ, ಅವರಿಗೆ ಶುಕ್ರನಲ್ಲಿ ಗುರು ಭುಕ್ತಿ ನಡೀತಾ ಉಂಟು. ಗುರು ಅವ್ರನ್ನ ಕೈ ಬಿಡುವುದಿಲ್ಲ ಅಂತ ಉಂಟು. ಭಾಗ್ಯದಲ್ಲಿ ಗುರು ಇದ್ದಾನೆ, ಬಟ್ ಬಾಧರಾಶಿಯಲ್ಲಿದ್ದಾನೆ. ಬಾಧೆ ಉಂಟು, ಬಟ್ ಅದರ ಜೊತೆಗೆ ಪ್ರೊಟೆಕ್ಷನ್ ಕೂಡ ಕೊಡ್ತಾ ಹೋಗ್ತಾನೆ. ಅವನಿಗೆ ಗೊತ್ತಿಲ್ಲ ಅವ್ರದ್ದೊಂದು ಏನೋ ಪುಣ್ಯ ಕರ್ಮ ಇರ್ಬೋದು, ಆ ಕರ್ಮ ಅದು ಕೆಲಸ ಮಾಡ್ತಾ ಹೋಗ್ತದೆ. ಅವ್ರು ಸೇಫ್ ಆಗಿ ಇರ್ತಾರೆ, ಅವ್ರಿಗೆ ಅಂತಹ ಪ್ರಾಬ್ಲಮ್ ಏನು ಆಗೋದಿಲ್ಲ. IT ರೈಡ್ ಆಯ್ತು, ಅವ್ರು ಡೋಂಟ್ ಕೇರ್ ಮಾಡ್ತಾರೆ ಯಾವುದೇ ಕಾರಣ ಕೂಡ. ಅವ್ರು ಅದರಲ್ಲೆಲ್ಲ ಕ್ಯಾರೇ ಮಾಡಲ್ಲ, ಏನು ಬೇಕಾದರೂ ಮಾಡಲಿ ಅಂತ. ಆ ರೀತಿ DK ಶಿವಕುಮಾರ್ ಸಹ ನಾನು ನೋಡಿದಾಗ ಒಬ್ಬ ಒಳ್ಳೆ ಚಾರ್ಮ್ ಇರುವಂಥ ವ್ಯಕ್ತಿ, ಒಳ್ಳೆ ಕರೇಜ್ ಉಂಟು ಅವರಲ್ಲಿ, ಕ್ಯಾರೇ ಮಾಡಲ್ಲ, ಆ ರೀತಿಯಾಗಿ ಹೋಗ್ತಾ ಇರ್ತಾರೆ ಅವರು. ಸೊ ಆ ರೀತಿಯಾಗಿ ಇರ್ತಾರೆ ಕೂಡ. ಅದರಿಂದ ಅವರಿಗೆ ಗುರುವಿನ ಒಂದು ದಯೆ ಇರುವುದರಿಂದ ಎಲ್ಲೋ ಒಂದು ಕಡೆ ಗುರು ಭಾಗ್ಯದಲ್ಲಿದ್ದುಕೊಂಡು ಈಗ ಅವರಿಗೆ ಏನು ದಶೆ ನಡೀತಾ ಉಂಟು, ಶುಕ್ರ ದಶೆ ಅವರಿಗೆ ಬಾಧಾಧಿಪತಿ ದಶೆ ನಡೀತಾ ಉಂಟು. ಆದರೂ ಕೂಡ ಪ್ರೊಟೆಕ್ಷನನ್ನು ಕೊಡಬಲ್ಲ ಅಂತ ಉಂಟು. ಯಾಕಂದರೆ ಪರಾಕ್ರಮಿಯಾಗಿರ್ತಾನೆ, ಶುಕ್ರ ಪರಾಕ್ರಮದಲ್ಲಿದ್ದಾನೆ, ಪರಾಕ್ರಮಿಯಾಗಿರ್ತಾರೆ. ದುಡ್ಡಿನಲ್ಲಿ ಕೂಡ ಎಷ್ಟೇ ಹೋದರೂ ಕೂಡ ಮತ್ತಷ್ಟು ಪರಾಕ್ರಮಿಯಾಗಿರ್ತಾರೆ. ಅವರನ್ನು ಮಣಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಆಗಲ್ಲ ಅಂತ ಹೇಳ್ತೇನೆ. ಸೊ ಅದರಿಂದ ಅವರ ಏನು ಯಾತ್ರೆ ಉಂಟು ನಿರಂತರ ಹೋಗ್ತಾ ಇರ್ತಾರೆ ಅವರು, ಪರವಾಗಿಲ್ಲ. ಸೊ BJP ವಿಷಯಕ್ಕೆ ಬಂದರೆ ಶೋಭಾ ಕರಂದ್ಲಾಜೆಯವರು ಕೂಡ ಒಂದು ಪ್ರಭಾವಿ ನಾಯಕಿ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಜಾತಕ ಆಗಿರ್ಬೋದು, ಅವರ ಭವಿಷ್ಯ ಹೇಗಿದೆ ಈ ಒಂದು ಚುನಾವಣೆಯಲ್ಲಿ? ಶೋಭಾ ಅನ್ನೋ ಹೆಸರನ್ನು ತೆಗೆದುಕೊಂಡಾಗ ಶೋಭೆ ತರುವಂಥ ಹೆಸರು ಅದು ಶೋಭಾ ಅಂತ. ಕರಂದ್ಲಾಜೆ ಅಂತ ಅವ್ರ ಊರಿನ ಹೆಸರು ಇರಬೇಕು, ಊರಿನ ಹೆಸರನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ. ಪರವಾಗಿಲ್ಲ, ಅವರಲ್ಲಿ ಕೂಡ ಒಳ್ಳೆ ಚಾರ್ಮ್ ಇದೆ, ಒಳ್ಳೆ ಧೈರ್ಯ ಇದೆ, ಒಳ್ಳೆ ರೀತಿಯಲ್ಲಿ ಮುಂದುವರಿತಾರೆ. ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳ್ತೇನೆ. ಬಟ್ ಏನಾಗುತ್ತೆ, ಶೋಭಾ ಅನ್ನೋ ಹೆಸರಿಗೆ ವಿಶೇಷ ರೀತಿಯಲ್ಲಿ 2018 ಸಪೋರ್ಟ್ ಮಾಡಲ್ಲ. ಅದರಿಂದ ಅವರು ಈಗ ಏನು ಮಾಡ್ತಾ ಇದ್ದಾರೆ ಅದನ್ನೇ ಮಾಡ್ಕೊಂಡ್ರೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗಗಳು ಶೋಭಾ ಅಕ್ಕನವರಿಗೆ ಇಲ್ಲ ಅಂತ ಹೇಳ್ತೇನೆ. ನೋ ಚಾನ್ಸ್, ಸ್ವಲ್ಪ ಕಡಿಮೆ ಉಂಟು. ಸೊ ಅವ್ರು ನೋಡ್ಕೊಂಡು ಅವರ ವೈಯಕ್ತಿಕ ಜಾತಕವನ್ನು ತೋರಿಸ್ಕೊಂಡು ನೋಡಿದರೆ ಅವರಿಗೆ ಅದರ ವಿಷಯಗಳು ಗೊತ್ತಾಗ್ತವೆ. ಅದನ್ನು ನೋಡ್ಕೊಂಡು ಹೋದರೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಸೊ ಇಲ್ಲ ಅಂದರೆ ಅವರಿಗೆ ಅಷ್ಟು ಚಾರ್ಮ್ ಇರುವುದಿಲ್ಲ. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು, ಅವರಲ್ಲಿ ನೋಡ್ಕೊಳ್ಬೇಕು ಅವರು. ಸೊ JDS ವಿಷಯಕ್ಕೆ ಬಂದರೆ ದೇವೇಗೌಡರು ಅವರು ಒಂದು ಇಷ್ಟು ವಯಸ್ಸಾದರೂ ಕೂಡ ಬಹುಶಃ ಎಲ್ಲರಿಗೂ ಒಂದು ರೀತಿಯಾದಂಥ ಸ್ಫೂರ್ತಿ ಅನ್ನುವಂಥದ್ದು ಹೇಳ್ಬೋದು. ಬಹಳಷ್ಟು ಚಾರ್ಮ್ ಇದೆ, ಏಜ್ ಆದರೂ ಕೂಡ ಬಹಳ ಚೆನ್ನಾಗಿ ಎಲ್ಲದರಲ್ಲೂ ಆಕ್ಟಿವ್ ಆಗಿರ್ತಾರೆ. ಸೊ ಅವರ ಭವಿಷ್ಯ ಹೇಗಿದೆ ನೋಡಿ? ಅವ್ರ ಮೇಲೆ ದೇವೇಗೌಡರು ಏನಾಗುತ್ತೆ, ನಾನು ಪ್ರಶ್ನೆಗಳನ್ನ ಏನು ಹಾಕಿದ್ದೇನೆ ದೇವೇಗೌಡರ ಬಗ್ಗೆ. ದೇವೇಗೌಡರಿಗೆ ಪ್ರಶ್ನೆಗಳನ್ನ ಏನು ಹಾಕಿದಾಗ ಎಲ್ಲೋ ಒಂದು ಕಡೆ ಗುರು ಅಂತ ಏನಿರ್ತಾನೆ ಅಷ್ಟಮದಲ್ಲಿದ್ದಾನೆ ಗುರು. ಈ ಮೂಮೆಂಟಲ್ಲಿ ಪ್ರಶ್ನೆಗಳನ್ನ ಹಾಕಿದಂಥ ಸಂದರ್ಭ ಅಷ್ಟಮದಲ್ಲಿ ಗುರು ಇರುವಾಗ ಏನಾಗುತ್ತೆ, ಅವರ ನಡೆ ನುಡಿ ಏನಿರುತ್ತೆ ರಹಸ್ಯಮಯವಾಗಿರ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಿರೋದಿಲ್ಲ. ನಾಳೆ JDS ಇದು BJPಗೆ ಅವರು ಸಪೋರ್ಟ್ ಮಾಡ್ತಾರಾ, ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ, ಮಾಡದೇ ಇರ್ತಾರಾ, ಅವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಅಂತ ಎಂಡ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಆ ರೀತಿ ರಹಸ್ಯಮಯದ ವ್ಯಕ್ತಿತ್ವ ಈಗ ಸಮೇತ ಅವರಲ್ಲಿದೆ. ಅವರ ಒಳಗೆ ಏನು ನಡೀತೊಂಡು ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ, ಅಂತ ಒಂದು ಪರಿಸ್ಥಿತಿ. ಮತ್ತೊಂದು ಹೆಗ್ಗಳಿಕೆ ಏನಂದರೆ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ಕುಟುಂಬ ವರ್ಗದಲ್ಲಿ ಯಾರದಾದರೂ ಒಬ್ಬರ ಕೈಯಲ್ಲಿ ಅಧಿಕಾರ ಇದ್ದೇ ಇರ್ತದೆ ಅಂತ. ಆ ಒಂದು ಮಾತನ್ನು ಇಟ್ಕೊಂಡ್ರೆ ಕುಮಾರಸ್ವಾಮಿ ಅವರಿಗೆ ತುಂಬ ಫೇವರೇಬಲ್ ಆಗ್ಬೋದು. ಯಾಕಂದರೆ ಕುಮಾರಸ್ವಾಮಿಗೆ ಯಾಕೆ ಫೇವರೇಬಲ್ ಆಗಿದೆ ಅದೇ ಹೇಳಿದೆ, ರೈತ ವರ್ಗದಲ್ಲಿರುವಂಥದ್ದು. ಈ ವರ್ಷ ರೈತರಿಗೆ ಸಂಬಂಧಪಟ್ಟಂತೆ ಮತ್ತು ಆ ಒಂದು ಅವರ ಚಿಹ್ನೆ ಏನುಂಟು
ತೆನೆ ಹೊತ್ತವ್ರು ಅದಕ್ಕೆ ತುಂಬ ಸಪೋರ್ಟ್ ಆಗಿರೋದ್ರಿಂದ ಶನಿಯ ವರ್ಷ ಆಗಿರೋದ್ರಿಂದ ಅದು ತುಂಬಾ ಫೇವರಬಲ್ ಆಗಿರುವಂಥದ್ದು. ಈ ವರ್ಷ ಮಾತ್ರ ಬರುವ ವರ್ಷಕ್ಕೆ ಇರಲ್ಲ, ಈ ವರ್ಷದ ಮಟ್ಟಿಗೆ ಪರವಾಗಿಲ್ಲ. ಸೊ ಈ ಒಂದು ದೇವೇಗೌಡರ ಜಾತಕವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೇವೇಗೌಡರು ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕನ್ನೋ ಅವಶ್ಯಕತೆ ಖಂಡಿತ ಉಂಟು. ಅವರಿಗೆ ತುಂಬ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಅವರಿಗೆ ಹೊಟ್ಟೆ ಕೆಳಗಿನ ಪಾರ್ಟ್ ಏನೋ ತೊಂದರೆಗೊಳಗಾಗುವಂಥ ಸಾಧ್ಯತೆ ಉಂಟು. ಓಟು ಹತ್ತಿರ ಬರಬೇಕಾದ್ರೆ ಆ ಮೂಮೆಂಟಲ್ಲಿ ಆನಂತರ ಏನಾಗುತ್ತೆ, ರಹಸ್ಯಮಯವಾಗಿರ್ತಾರೆ. ಆನಂತರ ಯಾರಿಗೆ ಏನು ಮಾಡ್ತಾರೆ ಅಂತ ಖಂಡಿತ ಗೊತ್ತಿಲ್ಲ. ಆ ಮೂಮೆಂಟಲ್ಲಿ ನೋಡ್ಕೊಳ್ಬೇಕು. ಅವರ ಭವಿಷ್ಯ ಅಂತೂ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಈಗಾಗಲೇ ಪ್ರಭಾವಿ ನಾಯಕರ ಪಟ್ಟಿಗಳಲ್ಲಿ ಅವರ ಹೆಸರು ಕೂಡ ಇದೆ, ಬಹಳಷ್ಟು ಹೆಸರು ಕೂಡ ಮಾಡಿದ್ದಾರೆ. ಸೊ ಅವರ ಭವಿಷ್ಯ ಹೇಗಿದೆ 2018ರ ಚುನಾವಣಾ ಸಮಯದಲ್ಲಿ? 2018 ಚುನಾವಣೆಯಲ್ಲಿ ನಾನು ಪ್ರಶ್ನೆಗಳನ್ನ ಹಾಕಿದ್ದೇನೆ ಅನಂತ್ ಕುಮಾರ್ ಹೆಗಡೆ ಅವರ ಬಗ್ಗೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಏನಾಗುತ್ತೆ, ಅವರು ತುಂಬಾ ಆ ಒಂದು ಡ್ಯಾಶಿಂಗ್ ಪರ್ಸನಾಲಿಟಿ ಮತ್ತು ತುಂಬಾ ಹರ್ಟಾಗಿ ಮಾತಾಡುವಂತಹ ಒಂದು ಪರ್ಸನಾಲಿಟಿ ಉಂಟು ಅವರಲ್ಲಿ. ಬೇರೆಯವ್ರಿಗೆ ಏನಾಗುತ್ತೆ ಅದನ್ನು ಯೋಚನೆ ಮಾಡಲ್ಲ. ಸೊ ಆ ಯೋಗ ಈಗ ಕೂಡ ತೋರಿಸ್ಕೊಂಡು ಅವರು ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾದ ಅವಶ್ಯಕತೆ ಉಂಟು. ಯಾಕಂದರೆ ಅವ್ರು ನೋಡಿ ಆ ಜಾತಕದಲ್ಲಿ ಏನು ತೋರಿಸ್ಕೊಂಡು ಅವರ ಭಾಗ್ಯದಲ್ಲಿ ಶನಿ ಮತ್ತು ಕುಜ ಸೇರಿಕೊಂಡು ತೃತೀಯ ಭಾವ ಮಿಥುನ ರಾಶಿಯನ್ನು ನೋಡಿದೆ. ಮಿಥುನ ರಾಶಿ ಅಂದರೆ ನಮ್ಮ ಮಾತು. ಆ ಮಿಥುನ ರಾಶಿ ಅಧಿಪತಿ ನಾನು ಗೋಚರದಲ್ಲಿ ಹಾಕಿದಾಗ ಆತ ವ್ಯಯಭಾವದಲ್ಲಿ ನೀಚನಾಗಿ ಸೇರ್ಕೊಂಡ್ಬಿಟ್ಟಿದೆ. ಇದರಿಂದ ಏನಿದೆ, ತನ್ನ ಮಾತಿನಿಂದಲೇ ತನ್ನ ಚಾರ್ಮನ್ನು ಕಳೆದುಕೊಳ್ಳುವಂತಹ ಯೋಗ, ತನ್ನ ಡ್ಯಾಶಿಂಗ್ ಪರ್ಸನಾಲಿಟಿಯಿಂದಲೇ ಚಾರ್ಮನ್ನು. ನಾನು ಹೇಳೋದಾದರೆ ಅವರು ಸ್ವಲ್ಪ ಕೂಲ್ ಆಗಬೇಕು, ಎಲ್ಲರಿಗೂ ಬೇಕಾಗಿ ಮಾತಾಡಬೇಕು. ಆ ಮೂಮೆಂಟಲ್ಲಿ ಅವರ ಪರ್ಸನಾಲಿಟಿ ವಿಶೇಷ ರೀತಿಯಲ್ಲಿ ಡೆವಲಪ್ ಆಗುತ್ತೆ, ವಿಶೇಷ ರೀತಿಯಲ್ಲಿ ತುಂಬ ಎತ್ತರಕ್ಕೆ ಹೋಗಿಬಿಡ್ತಾರೆ. ಇಲ್ಲ ಅಂದರೆ ಒಂದು ವರ್ಗದ ವಿರೋಧವನ್ನು ಯಾವಾಗಲೂ ಕಟ್ಟಿಕೊಳ್ಬೇಕಾದಂಥ ಅವಶ್ಯಕತೆ ಬರ್ತದೆ. ಅದು ಅವರಿಗೆ ಬೇಕಾಗಿಲ್ಲ. ಅದರಲ್ಲಿ ಸಕ್ಸಸ್ ತೋರಿಸೋದಾದರೆ ಪರವಾಗಿಲ್ಲ, ಬಟ್ ತೃತೀಯಾಧಿಪತಿಯಾಗಿ ಎಲ್ಲೋ ಒಂದು ಕಡೆ ಬುಧ ಮೀನ ರಾಶಿಯಲ್ಲಿ ನೀಚನಾಗಿ ಸೇರ್ಕೊಂಡಿರೋದ್ರಿಂದ ಅವರ ಮಾತಿಗೆ ಬೆಲೆ ಇರಲ್ಲ ಅಂತ. ಅವರ ಮಾತನ್ನು ಜನರು ಮತ್ತೆ ಡೋಂಟ್ ಕೇರ್ ಮಾಡ್ಬೋದು, ಸಮಯ ಬಂದ ಹಾಗೇನೆ ಡೋಂಟ್ ಕೇರ್ ಮಾಡ್ಬೋದು. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಸ್ವಲ್ಪ ಕೇರ್ ತಗೊಳ್ಬೇಕಾದ ಅವಶ್ಯಕತೆ ಉಂಟು. ಸ್ವಲ್ಪ ಅವರು ಕೂಲಾಗಿ ಮಾತಾಡಲಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರ್ತಾರೆ. ಸೊ ಈ ಒಂದು ಭವಿಷ್ಯ ಅಥವಾ ಜ್ಯೋತಿಷ್ಯದಲ್ಲಿ ಸಂಖ್ಯೆಗಳು ಅನ್ನುವಂಥದ್ದು ತನ್ನದೇ ಆದಂತಹ ಪಾತ್ರಗಳನ್ನು ನಿರ್ವಹಿಸುತ್ತೆ. ಸೊ ಯಾವ ರಾಜಕಾರಣಿಗಳಿಗೆ ಯಾವ ಸಂಖ್ಯೆಗಳು ಶುಭ ಅಥವಾ ಅಶುಭ ಏನಾದರೂ ಇದೆಯಾ? ಖಂಡಿತ ಇದೆ, ಇಲ್ಲ ಅಂತಿಲ್ಲ. ಅಂಕೆಗಳನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ನಾವು ಹೀಗೆ ಹೇಳುವಾಗಿಲ್ಲ. ಈಗ ಏನಾಗುತ್ತೆ, ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷವಾಗಿ 5 ಮತ್ತು 6 ನಂಬರ್ 1, ನಂಬರ್ 5, ನಂಬರ್ 6, ನಂಬರ್ 9 ಇದಕ್ಕೆ ವಿಶೇಷ ಮಹತ್ವ ಇದೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ. ಆದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನಂಬರ್ 1 ಯೂಸ್ ಮಾಡಿ ಅಂತ ಹೇಳಿದರೆ, ನಂಬರ್ 1 ಯೂಸ್ ಮಾಡುವವನಿಗೆ ಅವನ ಜಾತಕವನ್ನು ನೋಡ್ಕೊಳ್ಬೇಕು. ಅವನ ಜಾತಕದಲ್ಲಿ ಅಷ್ಟಮದ ಭಾವದಲ್ಲಿ ಸೂರ್ಯ ಬರಬಾರ್ದು. ಅಷ್ಟಮದ ಭಾವದಲ್ಲಿ ಸೂರ್ಯ ಬಂದ ನಂಬರ್ 1 ಅವರು ಉಪಯೋಗ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಆಗಿ ಸಾಯ್ಬೇಕು, ಮತ್ತೆ ಏನು ಮಾಡುವಾಗಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದರಲ್ಲಿ ಕೂಡ ಹಾಗೇನೆ ನಂಬರ್ 5 ಅಂತ ಇಟ್ಕೊಳ್ಳಿ. ನಂಬರ್ 5 ಬಂದಾಗ ನಂಬರ್ 5 ಯೂಸ್ ಮಾಡಬೇಕಾದ್ರೆ ಅಷ್ಟಮದಲ್ಲಿ ಬುಧ ಇರಬಾರ್ದು, ಅಷ್ಟಮವನ್ನು ಬುಧ ನೋಡಬಾರ್ದು, ಅಷ್ಟಮದಲ್ಲಿ ಬುಧ ಇರಬಾರ್ದು ಅವನ ಜಾತಕದಲ್ಲಿ. ಅದು ಉಂಟು, ಅವನು ಉಪಯೋಗ ಮಾಡ್ತಾ ಇದ್ದಂತೆ ಆಕ್ಸಿಡೆಂಟ್ ಆಗಿ ಸಾಯ್ಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವಾಗ ನಂಬರ್ಸ್ ಅಂತ ಇರ್ತದೆ, ಜಾತಕವನ್ನು ನೋಡದೆ ನಂಬರ್ಸನ್ನು ಹೇಳುವ ಹಾಗಿಲ್ಲ. ಬರೇ ಒಂದು ಡೇಟ್ ಆಫ್ ಬರ್ತನ್ನು ಇಟ್ಕೊಂಡು ನಂಬರ್ಸನ್ನು ಹೇಳಿದರೆ ಅದರಲ್ಲಿ ಆಘಾತ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಒಂದು ವೇಳೆ ಹಾಗೇನೆ ಆಗುವುದಾದರೆ, ಅಂದರೆ ನಿಮ್ಮ ನ್ಯೂಮರಾಲಜಿ ಪ್ರಕಾರನೇ ಎಲ್ಲವೂ ಸರಿಯಾಗುವುದಾದರೆ, ಇವತ್ತು ನ್ಯೂಮರಾಲಜಿ ಪ್ರಕಾರ ಆ ಹೆಸರು ಚೇಂಜ್ ಮಾಡಿಕೊಂಡವರು, ನ್ಯೂಮರಾಲಜಿ ಪ್ರಕಾರ ಆ ಸಂಖ್ಯೆಗಳನ್ನು ಫಾಲೋ ಮಾಡುವವರು ಕರೋಡಪತಿ ಆಗ್ತಿದ್ರಲ್ಲ. ಆಗೋದೇ ಇಲ್ಲ ಅಂತ ಹೇಳಿದ್ರೆ ನೋ ಚಾನ್ಸ್, ಆಗೋದಿಲ್ಲ. ನಿಮ್ಮ ಜಾತಕವನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಬೇಕು. ಒಂದು ನಂಬರ್ ಉಂಟು, ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಪ್ಲಾನೆಟ್ಸ್ ಕೆಲಸ ಮಾಡ್ತದೆ, ಅದರಲ್ಲಿ ಒಂದು ಭಾವ ಕೆಲಸ ಮಾಡ್ತದೆ. ಅದೇ ನಿಮಗೆ ಫಲಾಫಲಗಳನ್ನು ಕೊಡುತ್ತೆ. ಒಳ್ಳೆಯದು ಕೆಟ್ಟದ್ದು ಅಲ್ಲಿಂದಲೇ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇಂಥದ್ದೇ ನಂಬರ್ ಅಂತ ಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಯಾರು ರಾಜಕಾರಣಿಗಳಿದ್ದಾರೆ ಅದರಲ್ಲಿ ಯಾರಿಗೆಲ್ಲ ನಂಬರ್ 8 ಇದೆ, ನಂಬರ್ 17 ಇದೆ, ಮತ್ತು ನಂಬರ್ 26 ಇದೆ, ಅವರಿಗೆಲ್ಲ 2018 ಇಸ್ ದ ಮೋಸ್ಟ್ ಫೇವರೇಬಲ್. ಅದರಲ್ಲಿ ನಮ್ಮ ಮೋದಿಜಿಯವರು 17 ನಂಬರ್ ಅವರಿಗೆ ತುಂಬ ಫೇವರೇಬಲ್ ಆಗಿರ್ತದೆ ಈ ವರ್ಷ. ಅದೇ ರೀತಿ ರಾಜಕಾರಣಿಗಳಿಗೆ ಯಾರಿದ್ದಾರೆ ಯಾರಿಲ್ಲ ಗೊತ್ತಿಲ್ಲ ನನಗೆ, ಬಟ್ 8, 17, 26 ಯಾರು ಜನಿಸಿದ್ದಾರೆ ಅವರಿಗಂತೂ ತುಂಬಾ ಫೇವರೇಬಲ್ ಆಗುತ್ತೆ. ಅಥವಾ ರೈತರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ತುಂಬಾ ಫೇವರೇಬಲ್ ಆಗುತ್ತೆ. ಅಥವಾ ಎಲ್ಲೊಂದು ಕಡೆ ಬಡವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ತುಂಬಾ ಫೇವರೇಬಲ್ ಆಗಿರ್ತದೆ ಈ ವರ್ಷದ ಮಟ್ಟಿಗೆ. ಪರವಾಗಿಲ್ಲ, ಅಂಥವರು ಜಯ ಗಳಿಸುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಇನ್ನೂ ಹೇಳ್ತೇನೆ, ಇನ್ನೂ ನಮಗೆ ಸಮಯ ಮುಗಿತಾ ಉಂಟು. ಸೊ ಒಂದು ಮಾತನ್ನು ಸ್ಪಷ್ಟಪಡಿಸಿಬಿಡ್ತೇನೆ. ಈ ವರ್ಷದ ಚುನಾವಣೆಯಲ್ಲಿ ವಿಶೇಷ ರೀತಿಯಲ್ಲಿ ಫಸ್ಟ್ BJP ಓಕೆ ಒಂದು 100 ಸೀಟಲ್ಲಿ ಬರ್ಬೋದಪ್ಪ, ಒಂದು ಅಂದಾಜು ಹೆಚ್ಚು ಕಡಿಮೆ. ಓಕೆ, ಸೆಕೆಂಡ್ ಕಾಂಗ್ರೆಸ್ ಓಕೆ ಒಂದು 80 to 90 ಸೀಟಲ್ಲಿ. ಓಕೆ, ಎಲ್ಲಕ್ಕಿಂತ ಹೆಚ್ಚು BJPನೇ, ನೋ ಡೌಟ್. ಓಕೆ, ಆನಂತರ JDS. ಓಕೆ, JDS ಕಿಂಗ್ ಮೇಕರ್ ಪಕ್ಷ. ಅಲ್ಲಿ ರಾಜ್ಯವನ್ನು ಆಳುವಂತಹ ವ್ಯಕ್ತಿ
ಕುಮಾರಸ್ವಾಮಿ. ಓಕೆ, ಸೊ ಇದಾಗುವಂಥದ್ದು ಇದು ವಿಶೇಷ ರೀತಿಯಲ್ಲಿ ಜಾತಕ ತೋರಿಸಿಕೊಡ್ತಾ ಉಂಟು. ನಾನು ತುಂಬ ಅದರ ಬಗ್ಗೆ ಒಂದು ಕನ್ಕ್ಲೂಷನ್ ತೆಗಿಬೇಕು ತುಂಬ ಪ್ರಯತ್ನ ಮಾಡಿದೆ, ಬಟ್ ನನಗೆ BJP ಅಂತ ಕಂಡು ಬರಲೇ ಇಲ್ಲ. ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಅಂತ ಬಂತು. ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ನೆಕ್ಸ್ಟ್ ಬರುವಂತಹ ಸರ್ಕಾರ ಏನಿರ್ತದೆ ಕಾಂಗ್ರೆಸ್ ಮತ್ತು JDSನ ಮಿಕ್ಸಪ್ಪಲ್ಲಿ ಇರ್ತದೆ ಸರ್ಕಾರ. ಅದರಲ್ಲಿ ವಿಶೇಷವಾಗಿ ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ. ಅವರು ಒಳ್ಳೆ ಮೆಂಟಾಲಿಟಿನೇ, ಜನರನ್ನು ಒಳ್ಳೇದು ಮಾಡಬೇಕಂತ ಅವ್ರು ತುಂಬಾ ಅವರು ಇದು ಮಾಡ್ತಾರೆ, ಒಂಥರ ಪ್ರಯತ್ನ ಮಾಡ್ತಾರೆ. ಬಟ್ ಗ್ರಹಗತಿಗಳು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅದರಿಂದ 13 ತಿಂಗಳ ಕಾಲ ಅಂದರೆ 4ನೇ ತಿಂಗಳಿಗೇನೆ 3 ತಿಂಗಳು ಅವರು ಇದು ಮಾಡಿ 4ನೇ ತಿಂಗಳಿಗೇನೆ ಎಲ್ಲೋ ಒಂದು ಕಡೆ ಇರಿಟೇಷನ್ ಆಗ್ಬೋದು. ಅವ್ರಿಗೆ ಇರಿಟೇಷನ್ ಆಗಿ 13 ತಿಂಗಳಾಗುವಾಗ ಸರ್ಕಾರ ಮತ್ತೆ ಬಿದ್ದು ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಇದು ಒಂದು ಲೆಕ್ಕಾಚಾರ. ಇನ್ನೊಂದು ಲೆಕ್ಕಾಚಾರ ನಾನು ಮೊದಲೇ ಹೇಳಿದೆ, ದೇವೇಗೌಡರದ್ದು ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ರಹಸ್ಯಮಯ ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನು ಇಟ್ಟುಕೊಂಡ್ರೆ ನಾಳೆ BJP ಕೂಡ ಬರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಅದರಿಂದ ಇದೆಲ್ಲವೂ ನೋಡಲಿಕ್ಕೆ ಹೋದರೆ ನಮಗೆ 90% ಕಾಂಗ್ರೆಸ್ ಮತ್ತು JDS ಮತ್ತು 10% BJP ಮತ್ತು JDS. ಯಾಕಂದರೆ ದೇವೇಗೌಡರು ಕಿಂಗ್ ಮೇಕರ್ ಆಗಿರ್ತಾರೆ. ದೇವೇಗೌಡರ ಜಾತಕದಲ್ಲಿ ಗುರು ಅಷ್ಟಮದಲ್ಲಿದ್ದಾನೆ, ರಹಸ್ಯಮಯವಾದ ವ್ಯಕ್ತಿತ್ವವನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ನಾಳಿನ ವಿಚಾರಗಳು ಉಲ್ಟಾ ಪಲ್ಟಿ ಆಗುವ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಆಗಿರ್ತವೆ. ಅದನ್ನು ಗಮನದಲ್ಲಿಸ್ಕೊಳ್ಬೇಕಾಗುತ್ತೆ. ಇಷ್ಟೊತ್ತು ಬಂದು ರಾಜಕೀಯದಲ್ಲಿರುವಂತಹ ರಾಜಕಾರಣಿಗಳ ಗ್ರಹಬಲದ ಕುರಿತು ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಓಂ ಸಾಯಿರಾಮ್. ಪರಿಶ್ರಮದ ಜೊತೆಗೆ ಗ್ರಹಬಲ, ದೈವಬಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಸೊ ಈ ಹೊತ್ತಿನ ವಿಶೇಷ ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.